ನಾನು ದೀಕ್ಷಾ ಬಂಗೇರ. ಆಸ್ತ್ರಾ ಗ್ರೂಪ್ ಪ್ರೆಸೆಂಟ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ MGM ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ BDG ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇವತ್ತಿನ ಸುದ್ದಿ ಮಂಜನಾಡಿ ದುರಂತ, ಸಂತ್ರಸ್ತರಿಗೆ ದಕ್ಕದ ನ್ಯಾಯ. ಮಂಜನಾಡಿ ಗ್ರಾಮದಲ್ಲಿ ನಡೆದ ಒಂದು ದುರಂತ 2 ಮಕ್ಕಳನ್ನ ಜೀವವನ್ನ ಬಲಿ ಪಡೆದಿದೆ. ಆದರೆ ಈ ದುರಂತ ಕೇಂದ್ರದಲ್ಲಿ ತಾಯಿಯೊಬ್ಬಳ ಕಣ್ಣೀರಿನ ಕಥೆ ಇದೆ. ಅದು ಹೃದಯವನ್ನ ಕಲಕುತ್ತದೆ. ಅಶ್ವಿನಿ ತನ್ನ 2 ಕಾಲುಗಳನ್ನ ಕಳೆದುಕೊಂಡು ದೇರಳಕಟ್ಟೆಯ ಆಸ್ಪತ್ರೆಯಲ್ಲಿ ಜೀವನ್ಮರಣ ರೀತಿಯಲ್ಲಿ ಹೋರಾಡುತ್ತಿದ್ದಾರೆ. ಆದರೆ ತನ್ನ ಮಕ್ಕಳ ದುರಂತದ ಸುದ್ದಿ ಇನ್ನೂ ತಿಳಿಯದ ತನ್ನ ಮಕ್ಕಳನ್ನು ಹುಡುಕುತ್ತಿದ್ದಾರೆ. ಇಂದು ಆ ಮಕ್ಕಳ ಶ್ರಾದ್ದದ ದಿನ. ಈ ತಾಯಿಯ ದುಃಖವನ್ನ ಕೇಳೋರೇ ಇಲ್ಲ. ಈ ದುರಂತದ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಾನೂನಾತ್ಮಕ ಕ್ರಮವನ್ನ ಕೈಗೊಂಡಿಲ್ಲ. ಏನ್ ಈ ವಿಷಯ, ಯಾಕಾಗಿ ಹೀಗಾಯಿತು, ಅದರ ಬಗ್ಗೆ ನಾವಿವತ್ತು ಚರ್ಚಿಸಲಿಕ್ಕಿದ್ದೇವೆ. ಅದಕ್ಕೂ ಮುಂಚೆ ಒಂದು ಸಣ್ಣ ವರದಿ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಮಂಜನಾಡಿ ಗ್ರಾಮದಲ್ಲಿ ನಡೆದ ಒಂದು ದುರಂತ 2 ಮಕ್ಕಳ ಜೀವವನ್ನ ಬಲಿ ಪಡೆದಿದೆ. ಆದರೆ ಈ ದುರಂತದ ಕೇಂದ್ರದಲ್ಲಿ ತಾಯಿಯೊಬ್ಬಳ ಕಣ್ಣೀರಿನ ಕಥೆ ಇದೆ. ಅದು ಹೃದಯವನ್ನ ಕಲಕುತ್ತದೆ. ಅಶ್ವಿನಿ ತನ್ನ 2 ಕಾಲುಗಳನ್ನ ಕಳೆದುಕೊಂಡು ದೇರಳಕಟ್ಟೆಯ ಆಸ್ಪತ್ರೆಯಲ್ಲಿ ಜೀವನ್ಮರಣ ರೀತಿಯಲ್ಲಿ ಹೋರಾಡುತ್ತಿದ್ದಾರೆ. ಆದರೆ ತನ್ನ ಮಕ್ಕಳ ದುರಂತದ ಸುದ್ದಿ ಇನ್ನೂ ತಿಳಿಯದೆ ತನ್ನ ಮಕ್ಕಳನ್ನ ಹುಡುಕಾಡುತ್ತಿದ್ದಾರೆ. ಈ ತಾಯಿಯ ದುಃಖವನ್ನ ಯಾರು ಕೂಡ ಕೇಳುವವರೇ ಇಲ್ಲದಂತಾಗಿದೆ. ಮಂಜನಾಡಿ ಗ್ರಾಮದಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಗುಡ್ಡ ಕುಸಿತ ಸಂಭವಿಸಿ 2 ಮಕ್ಕಳು ಸೇರಿದಂತೆ 3 ಮೃತಪಟ್ಟ ಘಟನೆ ಎಲ್ಲರ ಹೃದಯವನ್ನ ಕಲಕಿದೆ. ಈ ದುರಂತ ಕೇವಲ ಒಂದು ಅವಘಡವಲ್ಲ, ಇದರ ಹಿಂದೆ ಜವಾಬ್ದಾರಿ ಇಲ್ಲದ ಕಾಮಗಾರಿಯಿಂದಾಗಿ ಆದ ದುರಂತ ಎಂದು ಸ್ಪಷ್ಟವಾಗಿ ಕಾಣುತ್ತಿದೆ. ಈ ಘಟನೆಗೆ ಕಾರಣರಾದವರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕಾದರೂ ಕೊಣಾಜೆ ಪೊಲೀಸರು ಕೇವಲ ಅಸಹಜ ಸಾವಿನ ಪ್ರಕರಣವೆಂದು ದಾಖಲಿಸಿದ್ದಾರೆ. ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 105 ಮತ್ತು 106ರಂತೆ FIR ದಾಖಲಿಸಬೇಕಾಗಿತ್ತು ಎಂಬ ಆಗ್ರಹ ಕೂಡ ಗ್ರಾಮಸ್ಥರದ್ದಾಗಿದೆ. ಈ ದುರಂತದ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಿಗೆ, ಉಸ್ತುವಾರಿ ಸಚಿವರಿಗೆ ಹಾಗೂ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಲಿಖಿತ ದೂರು ಸಲ್ಲಿಸಲಾಗಿದೆ. ಆದರೆ ನ್ಯಾಯಕ್ಕಾಗಿ ಕಾಯುತ್ತಿರುವ ಈ ಕುಟುಂಬಕ್ಕೆ ಇನ್ನೂ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಸಾಮಾಜಿಕ ನ್ಯಾಯದ ಭರವಸೆಯೊಂದಿಗೆ ರಾಜಕೀಯ ವ್ಯಕ್ತಿಗಳು ಬಂದು ಹೋಗ್ತಾರೆ. ಆದರೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲು ಯಾರೂ ಮುಂದೆ ಬಂದಿಲ್ಲ. ಮಂಜನಾಡಿಯ ಈ ದುರಂತ ಕೇವಲ ಒಂದು ಗ್ರಾಮದ ಕಥೆಯಲ್ಲ, ಇದು ಜವಾಬ್ದಾರಿ ಇಲ್ಲದ ಆಡಳಿತದ ದುರಂತವಾಗಿದೆ. ಗ್ರಾಮಸ್ಥರು ಮತ್ತು ಸಾಮಾಜಿಕ ಕಾರ್ಯಕರ್ತರು ತಕ್ಷಣವೇ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಜಿಲ್ಲಾಧಿಕಾರಿಗಳಿಂದ ಹಿಡಿದು ರಾಜ್ಯದ ಉನ್ನತ ಅಧಿಕಾರಿಗಳವರೆಗೆ ಈ ದೂರಿಗೆ ಸ್ಪಂದಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ದುರಂತದಿಂದ ಪಾಠ ಕಲಿಯಬೇಕಾದ ಸಮಯ ಬಂದಿದೆ. ಅವೈಜ್ಞಾನಿಕ ಕಾಮಗಾರಿಗಳನ್ನು ತಡೆಗಟ್ಟಲು, ಜವಾಬ್ದಾರಿತ ಆಡಳಿತವನ್ನು ಖಾತ್ರಿಪಡಿಸಲು ಮತ್ತು ಅಶ್ವಿನಿಯಂತಹ ತಾಯಂದಿರಿಗೆ ನ್ಯಾಯ ಒದಗಿಸಲು ನಾವೆಲ್ಲರೂ ಒಗ್ಗಟ್ಟಾಗಿ ಧ್ವನಿಯೆತ್ತಬೇಕು. ಈ ತಾಯಿಯ ಕಣ್ಣೀರಿನ ಕಥೆಗೆ ನ್ಯಾಯ ಸಿಗದಿದ್ರೆ ನಾಳೆ ಮತ್ತೊಂದು ಗ್ರಾಮದಲ್ಲಿ ಮತ್ತೊಂದು ತಾಯಿಯ ಕಣ್ಣೀರು ಹರಿಯಬಹುದು ಎಂಬುದು ಅಲ್ಲಿನ ಗ್ರಾಮಸ್ಥರ ಮಾತು. ಬಡ ತಾಯಿ ಅಶ್ವಿನಿಯ ಕುಟುಂಬಕ್ಕೆ ನ್ಯಾಯ ಒದಗಿಸಲು, ಈ ದುರಂತದ ಹಿಂದಿನ ಸತ್ಯವನ್ನ ಬೆಳಕಿಗೆ ತರಲು ಸಮಾಜವೇ ಒಂದಾಗಬೇಕಿದೆ. ಜನರ ಧ್ವನಿಯೇ ಈ ಬದಲಾವಣೆಗೆ ಶಕ್ತಿಯಾಗಬೇಕು ಎಂಬುದು ಎಲ್ಲರ ಆಶಯ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಜನಾಡಿ. ಮಂಜನಾಡಿಯ ಮೊಂಟೆ ಪದವಿನಲ್ಲಿ ನಡೆದ ದುರಂತದಲ್ಲಿ ಮಡಿದವರಿಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಸರ್. ಪರಿಹಾರ ಆಗಲಿ, ಕಾನೂನಾತ್ಮಕ ಕ್ರಮ ಆಗಲಿ, ಯಾವುದೂ ಆಗಿಲ್ಲ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಮಂಜನಾಡಿ ದುರಂತ ಈ ಮಳೆಗಾಲದ ಮೊದಲ ದುರಂತ. ಹೌದು. ಈ ದುರಂತದಲ್ಲಿ 2 ಮಕ್ಕಳು, ಒಬ್ರು ವೃದ್ಧೆ ಅಸ್ನಿಗಿದ್ದಾರೆ, 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅದರಲ್ಲಿ ಆ ಮಕ್ಕಳ ತಾಯಿ ಅಶ್ವಿನಿ ಅವರು ಸುಮಾರು 9 ಗಂಟೆಗಳ ಕಾಲ
ಆ ಮಕ್ಕಳನ್ನು ಉಳಿಸಲಿಕ್ಕೆಗೋಸ್ಕರ ಅವರನ್ನು ಅಪ್ಪಿ ಹಿಡಿದು ಜೀವವನ್ನು ಕೈಯಲ್ಲಿಟ್ಕೊಂಡು ಆ ಸಂದರ್ಭದಲ್ಲಿ ಅವರ ಕಾಲಿನ ಭಾಗಕ್ಕೆ ಬಲವಾದಂಥ ಏಟು ಬಿದ್ದಿತ್ತು. ಮತ್ತೆ ರೆಸ್ಕ್ಯೂ ಮಾಡಿದ್ರು, ಅವರನ್ನು ಆಸ್ಪತ್ರೆಗೆ ಕೊಂಡು ಅವರ ಎರಡೂ ಕಾಲುಗಳನ್ನು ತುಂಡರಿಸುವಂಥ ಅನಿವಾರ್ಯತೆ ಸಿಕ್ಕಿತ್ತು. ಅವರ ಗಂಡ ಅವರಿಗೂ ಸಹ ಅವರ ಕಾಲು ಸಹ ಒಂದು ಕಾಲು ಕಟ್ಟಾಗಿದೆ. ಅದರಿಂದಾಗಿ ಅವರು ಇನ್ನು ಶಾಶ್ವತ ಅಂಗವೈಕಲ್ಯವನ್ನು ಅನುಭವಿಸಲೇಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಅವರ ನೆರವಿಗೆ ಧಾವಿಸುವುದು ಸರ್ಕಾರದ ಕರ್ತವ್ಯ ಆಗಿತ್ತು. ಸರ್ಕಾರ ಈಗ ಏನು ಮಾಡಿದೆ ಅಂತ ಹೇಳಿದರೆ, ಏನು ಪ್ರಕೃತಿ ವಿಕೋಪ ನಿಧಿ ಏನಿದೆ ಆ ನಿಧಿಯ ಅಡಿಯಲ್ಲಿ ಪರಿಹಾರವನ್ನು ಕೊಟ್ಟಿದೆ. ತಲಾ 5 ಲಕ್ಷ ರೂಪಾಯಿಗಳ ಪರಿಹಾರ ಕೊಟ್ಟಿದೆ. ಅದು ಯಾವುದೇ ಪ್ರಾಕೃತಿಕ ವಿಕೋಪ ದುರಂತಗಳು ಸಂಭವಿಸಿದಾಗ ಮೃತಪಟ್ಟ ಕುಟುಂಬಕ್ಕೆ ಕೊಡುವಂತಹ ಪರಿಹಾರ ಧನ ಅದನ್ನು ಮಾತ್ರ ಕೊಟ್ಟಿದೆ. ಮತ್ತೆ ಇಷ್ಟು 12 ದಿವಸಗಳ ಕಾಲ ಅವರು ಹಾಸ್ಪಿಟಲಲ್ಲಿ ತೀವ್ರ ನಿಗಾ ಘಟದಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅವರಿಬ್ರು ಸಹ. ಆ ಚಿಕಿತ್ಸಾ ವೆಚ್ಚವನ್ನು ಅದೇ ನಿಧಿಯಿಂದ ಭರಿಸಬೇಕು. ಆದ್ರೆ ಇಷ್ಟರವರೆಗೆ ಜಿಲ್ಲಾಡಳಿತ ಆ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ. ಅದಕ್ಕಾಗಿ ಆಸ್ಪತ್ರೆಯವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಿಲ್ಲು ಕೊಟ್ಟು ಬಿಲ್ಲು ಕಟ್ಟಿ ಅಂತ ಹೇಳಿದ್ದಾರೆ. ಆಗ ಅವರು ಅಂಗಲಾಗ್ತಾ ಇದ್ದಾರೆ, ಈಗ ನಾವು ಬಿಲ್ ಎಲ್ಲಿಂದ ಕಟ್ಟುವುದು ಅಂತ. ಯಾಕಂದ್ರೆ ಇಡೀ ಮನೆ ದರಾಶಾಹಿ ಆಗಿದೆ. ಮನೆಯಲ್ಲಿದ್ದವರು ಹಾಸ್ಪಿಟಲ್ ಇದ್ದಾರೆ, 3 ಮಂದಿ ಡೆತ್ ಆಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಆಸ್ಪತ್ರೆ ಬಿಲ್ಲು ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಆಸ್ಪತ್ರೆ ಅವ್ರದ್ದೇನು ಚಾರಿಟಿ ಅಲ್ಲ, ಅವ್ರ ಹಾಸ್ಪಿಟ್ಲು ಪ್ರೈವೇಟ್ ಹಾಸ್ಪಿಟ್ಲ್ ಅದು. ಆದ್ರಿಂದಾಗಿ ಅವರು ಬಿಲ್ ಕೊಟ್ಟಿದ್ದಾರೆ. ಆದ್ರೆ ಆ ಬಿಲ್ಲನ್ನು ಈಗ ಜಿಲ್ಲಾಡಳಿತ ಕೊಡ್ಬೇಕು. ಈಗ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ಏನಂತ ಹೇಳಿದ್ರೆ, ಈ ದುರಂತಕ್ಕೆ ಕಾರಣ ಏನು ಎನ್ನುವ ಪ್ರಶ್ನೆ ಇದೆ. ಸುಮಾರು 100 ವರ್ಷಗಳ ಕಾಲ ಇದ್ದಂತಹ ಮನೆ ಅದು. ಅದೇನು ಹೊಸದಾಗಿ ಕಟ್ಟಿದ ಮನೆ ಏನೂ ಅಲ್ಲ, 100 ವರ್ಷಗಳ ಹಿಂದೆ ಕಟ್ಟಿದ ಮನೆ. ಅದನ್ನು ಕಾಲ ಕಾಲಕ್ಕೆ ಅವರು ರಿಪೇರಿ ಮಾಡಿ ಆ ಮಟ್ಟಕ್ಕೆ ಅದನ್ನು ನಿಲ್ಲಿಸಿಟ್ಟಿದ್ರು. ಇಂತಹ ಮನೆಗೆ ಇಷ್ಟು ವರ್ಷಗಳ ಮಳೆಗಾಲವನ್ನು ತಡೆದುಕೊಂಡಂತಹ ಆ ಗುಡ್ಡ, ಸುಮಾರು 100 ವರ್ಷಗಳ ಮಳೆಗಾಲವನ್ನು ತಡೆದುಕೊಂಡಂತಹ ಆ ಗುಡ್ಡ ಏಕಾಏಕಿ ಕುಸಿಯಬೇಕು ಅಂತಾದ್ರೆ ಅದಕ್ಕೆ ಬೇರೆ ಒಂದು ಬಲವಾದ ಕಾರಣ ಇರಬೇಕು. ಆದ್ದರಿಂದಾಗಿ ಆ ಕಾರಣ ಏನು, ಆ ಗುಡ್ಡ ಕುಸಿತಕ್ಕೆ ಕಾರಣ ಏನು ಎನ್ನುವುದು ಅಮೂಲಾಗ್ರವಾಗಿ ತನಿಖೆ ಆಗಬೇಕು. ಅದು ತನಿಖೆ ಆದರೆ ಈ ನೊಂದ ಕುಟುಂಬಕ್ಕೆ, ಈಗ ಸಸ್ನಂತ ಕುಟುಂಬ ಅಂತ ನಾವು ಹೇಳ್ತೇವೆ, ಆ ಕುಟುಂಬಕ್ಕೆ ನ್ಯಾಯ ದೊರಕಿಸಿದಂತಾಗ್ತದೆ ಒಂದು. ಮತ್ತೆ ಅಂತ ದುರಂತಗಳು ಇನ್ನು ಎಲ್ಲೂ ನಡೆಯದಂತೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬಹುದು ಎನ್ನುವಂತ ನಿರೀಕ್ಷೆ ಇದೆ. ಘಟನೆ ನಡೆದ ಬಗ್ಗೆ ಕೊಡಜೆ ಪೊಲೀಸ್ ಠಾಣೆಯಲ್ಲಿ ಆ 2 ಮಕ್ಕಳು ಮತ್ತು ವೃದ್ಧೆ ಮೃತಪಟ್ಟ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಅಸ್ವಾಭಾವಿಕ ಮರಣ ಪ್ರಕರಣ ದಾಖಲಾಗಿದೆ. ಸಹಜವಾಗಿ ದಾಖಲಾಗುವಂಥದ್ದು. ಆ ಪ್ರಕರಣ ದಾಖಲಾಗದೆ ಅದರ ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕಾಗಿ ಒಂದು UDR ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ ಪೊಲೀಸರು. ಅದರ ನಂತರ ಅದರ ಮೇಲೆ ಪ್ರಕ್ರಿಯೆಗಳನ್ನು ನಡೆಸ್ತಾರೆ. ಅದರ ಮೇಲೆ ತನಿಖೆ ಇಲ್ಲ, ಅದರ ಮೇಲೆ ತನಿಖೆ ಇಲ್ಲ. ವೈದ್ಯರು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯರು ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಅನ್ನು ಆ ಫೈಲಲ್ಲಿ ಇಡ್ತಾರೆ. ಆ ಫೈಲ್ನ ಅಂತಿಮ ವರದಿಯನ್ನು ಸಲ್ಲಿಸ್ತಾರೆ, ತಹಸೀಲ್ದಾರಿಗೆ ಒಪ್ಪಿಸ್ತಾರೆ. ಅಲ್ಲಿಗೆ ಆ ಪ್ರಕರಣ ಮುಕ್ತ ಆಯಿತು ಅಂತ ಲೆಕ್ಕ. ಆದರೆ ಸಂತ್ರಸ್ತ ಫ್ಯಾಮಿಲಿ ಏನು ಕೇಳ್ತಾ ಇದೆ ಅಂತ ಹೇಳಿದ್ರೆ, ಈ ದುರಂತಕ್ಕೆ ಕಾರಣವಾದಂತಹ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಗುಡ್ಡ ಕುಸಿತಕ್ಕೆ ಕಾರಣವಾದ ಅಂಶಗಳ ಬಗ್ಗೆ ಬೆಳಕು ಚೆಲ್ಲಬೇಕು. 100 ವರ್ಷಗಳ ಇಂದ ಕುಸಿಯದೇ ಇದ್ದ ಗುಡ್ಡ ಈ ವರ್ಷ ಕುಸಿದದ್ದು ಹೇಗೆ, ಇದಕ್ಕೆ ಕಾರಣವಾದದ್ದು ಏನು ಎನ್ನುವುದನ್ನು ಅವರು ಕೇಳ್ತಾ ಇರು. ಅವರ ಸಂಶಯ ಏನು ಅಂತ ಹೇಳಿದ್ರೆ, ಸುಮಾರು 6 ವರ್ಷಗಳ ಹಿಂದೆ ಆ ಗುಡ್ಡವನ್ನು ಕೊರೆದು ಒಂದು ರಸ್ತೆ ಮಾಡಲಾಗಿತ್ತು, ಕಾಂಕ್ರೀಟ್ ರಸ್ತೆ. ಅದು ಸುಮಾರು ಒಂದು 10-15 ಮನೆಗಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ. ಈಗ ರಸ್ತೆ ಸಂಪರ್ಕ ಕೊಡಬಾರ್ದು ಅಂತ ಯಾರು ಹೇಳುವಾಗಿಲ್ಲ. ಪ್ರತಿಯೊಬ್ಬರಿಗೂ ರಸ್ತೆ, ನೀರು,
ವಿದ್ಯುತ್ ಶಕ್ತಿ, ಈ ವ್ಯವಸ್ಥೆಗಳನ್ನು ಸರ್ಕಾರ ಅಥವಾ ಸ್ಥಳೀಯ ಆಡಳಿತ ಮಾಡಲೇಬೇಕು. ಆದರೆ ಆ ರಸ್ತೆಯನ್ನು ನಿರ್ಮಿಸುವಂತಹ ಸಂದರ್ಭದಲ್ಲಿ ಸ್ಥಳೀಯರು ಆಕ್ಷೇಪ ಸಲ್ಲಿಸಿದ್ರು. ಸ್ವತಃ ಈ ಸೀತಾರಾಮ್ ಪೂಜಾರಿ ಅವರ ಮನೆಯವರೇ ಆಕ್ಷೇಪ ಸಲ್ಲಿಸಿದ್ರು. ನೀವು ರಸ್ತೆ ಮಾಡಿದ್ರೆ ನಮ್ಮ ಮನೆಗೆ ಅಪಾಯ ಇದೆ, ಆದ್ದರಿಂದ ನೀವು ಆ ರಸ್ತೆ ಕಾಮಗಾರಿಯನ್ನು ಮಾಡಬಾರ್ದು, ನಮ್ಮ ಆಕ್ಷೇಪ ಇದೆ ಅಂತೇಳಿ. ಇಲ್ಲಂದ್ರೆ ನೀವು ಆ ರಸ್ತೆ ಕಾಮಗಾರಿ ಮಾಡುವುದು ಇದ್ದರೆ ಸಹ ನಮ್ಮ ಮನೆಗೆ ಒಂದು ತಡೆಗೋಡೆಯನ್ನು ಕಟ್ಟಿ ಕೊಡಬೇಕು, ಮತ್ತು ಆ ಜಾಗದಲ್ಲಿ ವೈಜ್ಞಾನಿಕವಾದ ಒಂದು ಸಮೀಕ್ಷೆ ಆಗಬೇಕು, ಅಲ್ಲಿ ರಸ್ತೆ ಮಾಡ್ಬೋದಾ ಮಾಡಬಾರ್ದು ಅಂತ ಹೇಳಿ. ಅದು ಮಾಡ್ಬೋದು ಅಂತ ಹೇಳಿದ್ರೆ ನೀವು ಮಾಡಿ, ಇಲ್ಲಾಂದ್ರೆ ಮಾಡಬೇಡಿ ಅಂತ ಹೇಳಿ. ಆಲ್ರೆಡಿ ಯಾವುದೋ ಒಂದು ಯೋಜನೆ ಅಡಿಯಲ್ಲಿ ಒಂದು 20 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿತ್ತು. ಒಬ್ಬ ಕಾಂಟ್ರಾಕ್ಟರ್ ಸಿಕ್ಕಿದ್ದ, ಕೇರಳದಲ್ಲೇನೋ ಕಾಂಟ್ರಾಕ್ಟ್ ಮಾಡಿದ್ದು, ಮತ್ತೆ ಅದಕ್ಕೊಂದು ಸಬ್ ಕಾಂಟ್ರಾಕ್ಟರ್ ಯಾರು ಇರ್ಬೇಕು, ಕಾಂಟ್ರಾಕ್ಟರ್ ಸಿಕ್ಕಿದ್ರು. ಎಲ್ಲೆಲ್ಲಿಗೆ ಹಂಚಿಕೆ ಆಗಬೇಕು ಅದೆಲ್ಲ ಹಂಚಿಕೆ ಆಗಿತ್ತು, ತುರ್ತಾಗಿ ರಸ್ತೆ ಆಗಬೇಕಿತ್ತು. ಆ ರೀತಿಯಾಗಿ ಇವರ ಯಾವುದೇ ಆಕ್ಷೇಪಣೆಗಳನ್ನು ಗಣನೆಗೆ ತೆಗೆದುಕೊಳ್ಳೆ ರಸ್ತೆ ಮಾಡಿದ್ದಾರೆ. ಇದರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ ಗುಡ್ಡದಲ್ಲಿ ಬಿರುಕು ಸೃಷ್ಟಿಯಾಯಿತು. ಸಹಜವಾಗಿಯೇ ಬಿರುಕು ಸೃಷ್ಟಿ ಆಗ್ತದೆ. ಯಾಕಂತ ಹೇಳಿದ್ರೆ ನೀವು ಪ್ರಕೃತಿಯ ಮೇಲೆ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಮಾಡುವಂತ ದೌರ್ಜನ್ಯವನ್ನ ಪ್ರಕೃತಿ ಸಹಿಸಿಕೊಳ್ಳುವುದಿಲ್ಲ. ಪರಿಣಾಮವಾಗಿ ಆ ಗುಡ್ಡದಲ್ಲಿ ಬಿರುಕು ಸೃಷ್ಟಿಯಾಗಿತ್ತು. ಒಂದು 4-5 ಮಳೆಗಾಲ ಬಂದು ಹೋಗಿದೆ. ಸಹಜವಾಗಿ ನೀರು ಇಂಗಿದೆ, ಮಣ್ಣು ಸಡಿಲಗೊಂಡಿದೆ, ಒಂದು ಪಾರ್ಶ್ವ ಕುಸಿದು ಈ ಮನೆಗೆ ಬಿದ್ದು ಈ ದುರಂತ ಸಂಭವಿಸಿದೆ. ಇದು ವಾಸ್ತವ. ಆದ್ದರಿಂದ ಆ ರಸ್ತೆ ಮಾಡುವಂತ ಸಂದರ್ಭದಲ್ಲಿ ಯಾರು ಆ ರಸ್ತೆಗೆ ಅನುಮತಿ ಕೊಟ್ಟರು, ಎಲ್ಲಿಂದ ದುಡ್ಡು ಸ್ಯಾಂಕ್ಷನ್ ಆಯಿತು, ಯಾರು ಕಾಂಟ್ರಾಕ್ಟ್ ಮಾಡಿದ್ರು, ಯಾರು ಅದನ್ನು ಸಮೀಕ್ಷೆ ಮಾಡಿದ್ರು, ಯಾವ ಜಿಲ್ಲಾ ಪಂಚಾಯತ್ನ PWD ವಿಭಾಗ ಏನಿದೆ ಅದರ ಯಾವ ಇಂಜಿನಿಯರ್ ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೊಟ್ಟವರು, ಇದು ಸುಸಜ್ಜಿತ ರಸ್ತೆ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟವ ಯಾರು, ಇದನ್ನೆಲ್ಲ ತನಿಖೆಗೆ ಒಳಪಡಿಸಬೇಕಾದದ್ದು ಅಗತ್ಯ ಎನ್ನುವುದು ಸ್ಥಳೀಯರ ಆಗ್ರಹ. ಈಗ ಸ್ಥಳೀಯರು ಅದರ ಬಗ್ಗೆ ಹೋರಾಟ ಮಾಡ್ತಾ ಇರೋದು ಇದಕ್ಕೆ. ಆದ್ದರಿಂದಾಗಿ ಅಂತಹ ಒಂದು ತನಿಖೆ ಆಗಬೇಕಾದರೆ ಈ ದುರಂತದ ಬಗ್ಗೆ ಒಂದು ದೂರು ದಾಖಲಾಗಬೇಕು. ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಒಂದು ಕೇಸು ದಾಖಲಾಗಬೇಕು. ಈಗ ಆಲ್ರೆಡಿ ಒಂದು ಕೇಸು ದಾಖಲಾಗಿದೆ. ಯಾವುದು? ಅನ್ಯಾಚುರಲ್ ಡೆತ್ ರಿಪೋರ್ಟ್ನ ಅಡಿಯಲ್ಲಿ ಒಂದು ಕೇಸು ದಾಖಲಾಗಿದೆ. ಅದರ ತನಿಖೆ ಇಲ್ಲ, ಅದರಲ್ಲಿ ತನಿಖೆ ಇಲ್ಲ. ಇವರು ಯಾವ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟರು ಆ ದೂರಿನ ಇದೇನಿದೆ ಅದು ಅಂತಿಮ ವರದಿ ಅದು ಆ ರೀತಿಯ ಕ್ಲೋಸ್ ಆಗೋದು, ಅದರಲ್ಲಿ ತನಿಖೆ ಇಲ್ಲ. ಯಾಕಂದ್ರೆ ಆ FIR ಪ್ರತಿಯಾಗಲಿ ಅದರ ನಂತರ ತನಿಖಾ ವರದಿಯಾಗಲಿ ನ್ಯಾಯಾಲಯದ ಮೆಟ್ಟಲಿಗೆ ಮುಟ್ಟುವುದಿಲ್ಲ. ಅದರ ಫೈನಲ್ ರಿಪೋರ್ಟ್ ಸಲ್ಲಿಸಲಿಕ್ಕೆ ಇರುವುದು ತಹಶೀಲ್ದಾರ್ ಕಚೇರಿಗೆ UDR ಪ್ರಕರಣಗಳಲ್ಲಿ. ಆದ್ದರಿಂದಾಗಿ ಅದು ಯಾವುದೇ ರೀತಿಯಂತ ಇಂತಹ ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ಮತ್ತು ಆ ಕಾಮಗಾರಿ ನಿರ್ವಹಿಸಿದ ಕಾಂಟ್ರಾಕ್ಟರ್ ಮತ್ತು ಇತರರ ಬಗ್ಗೆ ಮತ್ತು ಅದಕ್ಕೆ ಮೂಲ ಕಾರಣರಾದಂತಹ ಸ್ಥಳೀಯ ಪಂಚಾಯತ್ನ ಅಧಿಕಾರಿಗಳು, ಸೆಕ್ರೆಟರಿ ಇರ್ಬೋದು, PDO ಇರ್ಬೋದು, ಇವರ ವಿರುದ್ಧ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಆ UDR ಪ್ರಕರಣದಲ್ಲಿ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಈ ಘಟನೆಯ ಬಗ್ಗೆ ಇದು ಆ ಗುಡ್ಡವನ್ನು ಕೊರೆದು ರಸ್ತೆ ಮಾಡಿದ ಕಾರಣಕ್ಕಾಗಿಯೇ ಈ ದುರ್ಘಟನೆ ನಡೆದಿದೆ ಅಂತ ಹೇಳಿ ಅವರು ದೂರು ಕೊಟ್ಟಿದ್ದಾರೆ. ಕೊಣಜೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ. ಇಲ್ಲಂದ್ರೆ ಪೊಲೀಸರು ಹೇಳ್ತಾರೆ ಯಾರು ಕಂಪ್ಲೇಂಟ್ ಕೊಡ್ಲಿಲ್ಲ, ನಾವು ಕೇಸ್ ರಿಜಿಸ್ಟರ್ ಮಾಡಲಿಲ್ಲ ಅಂತ. ಈಗ ದೂರು ಕೊಟ್ಟಿದ್ದಾರೆ, ಇಲ್ಲಿಯವರೆಗೆ ಪೊಲೀಸರು ಕೇಸು ದಾಖಲಿಸಿಕೊಳ್ಳಿಲ್ಲ. ಇದರ ಬಗ್ಗೆ ನಮ್ಗೆ ಇನ್ನಷ್ಟು ಮಾಹಿತಿನ ನೀಡಲಿಕ್ಕಿದ್ದಾರೆ ಸ್ಥಳೀಯರಾದಂತಹ ರವಿ ಮಂಜನಾಡಿ. ನಮಸ್ತೆ ಸರ್. ಸರ್, ಮಂಜನಾಡಿಯ ಮೊಂಟೆ ಪದವಿನಲ್ಲಿ ನಡೆದ ಒಂದು ದುರ್ಘಟನೆಗೆ ಯಾವುದೇ ರೀತಿಯಾದಂತಹ ಪರಿಹಾರ ಆಗ್ಲಿ, ಯಾವುದೇ ರೀತಿಯಾದಂತಹ ಕಾನೂನಾತ್ಮಕ ಕ್ರಮವನ್ನ ಆಗ್ಲಿ ಕೈಗೊಳ್ಳದೆ ಇರೋದಕ್ಕೆ ನೀವೇನ್ ಹೇಳ್ತೀರಾ?
ಇವಾಗ ಮೇನ್ ಇರೋದ್ರಿಂದ ಕಾನೂನಾತ್ಮಕ ಪ್ರಕ್ರಿಯೆಗಳು. ಯಾಕೆಂದ್ರೆ ಯಾವುದೇ ಒಂದು ದುರ್ಘಟನೆಗಳಾಗ ಆಡಳಿತ ವ್ಯವಸ್ಥೆಗಳು ಅದನ್ನು ಕಾನೂನಾತ್ಮಕವಾಗಿ ತಕೊಂಡು ಮತ್ತು ಪರಿಹಾರದ ದೃಷ್ಟಿಕೋನವನ್ನು ಮತ್ತೆ ನೋಡ್ಕೊಳ್ಬೇಕಾಗತ್ತೆ. ಇದು ನಮ್ಮ ವ್ಯವಸ್ಥೆಯ ಭಾಗ. ಆದ್ರೆ ಇಲ್ಲಿ ಈ ದುರ್ಘಟನೆ ಆದ ಮೇಲೆ ಆ ಸಂಬಂಧಿಕರು ಮನೆಯವರು ಒತ್ತಡುವ ಪರಿಸ್ಥಿತಿ, ಒಂದು ಹಾಸ್ಪಿಟಲ್ ಮತ್ತೆ ಒಂದು ಆ ಪ್ರಸ್ತುತ ಪರಿಸ್ಥಿತಿ ಮತ್ತೆ ಕಾನೂನಾತ್ಮಕ ದೃಷ್ಟಿಕೋನಗಳು, ಇದು ಎರಡನ್ನೂ ಅವರು ನಿಭಾಯಿಸ್ಬೇಕಾಗತ್ತೆ ಪಾಪ. ಇದು ಆಕ್ಚುಲಿ ಸುಮೂಟವಾಗಿ ಆಡಳಿತ ವ್ಯವಸ್ಥೆ ಅಂದ್ರೆ ಪೊಲೀಸ್ ಮತ್ತೆ ಕಂದಾಯ. ಹಲೋ ಹಲೋ ನಮಸ್ತೆ, ಹೇಳಿ ಸರ್. ಸ್ವಯಂ ಪ್ರೇರಿತವಾಗಿ ಆಡಳಿತ ವ್ಯವಸ್ಥೆ ಅವರ ಕಡೆಗೆ ಹೋಗ್ಬೇಕು. ಇದು ಅವರು ಬರುವಾಗ ಓಡುವ ದೃಷ್ಟಿಕೋನ ಇಲ್ಲಿ ಇದಾಗ್ತಾ ಇದೆ. ಯಾಕಂದ್ರೆ ಒಂದು ಪೊಲೀಸ್ನವರು ಇವಾಗ ಒಂದು ದೂರು ದಾಖಲಿಕ್ಕೆ ಹೋಗಿ ಅಲ್ಲಿ ದೂರು ದಾಖಲಿಸಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ಅದು ವ್ಯವಸ್ಥಿತವಾಗಿ ಇದು ಆಗ್ತಾ ಇಲ್ಲ, FIR ಆಗ್ತಾ ಇಲ್ಲ ಅಂತೆಲ್ಲ ಅವರ ಆರೋಪ. ಯಾರ್ದು ಆರೋಪ ಅಲ್ಲ, ಇದು ಪ್ರಸ್ತುತ. ಅವರು ಪಾಪ ಇಲ್ಲಿ ಆಸ್ಪತ್ರೆಗೆ ಓಡ್ಬೇಕಾ, ಎಲ್ಲಾ ಇವರನ್ನು ಕಳೆದುಕೊಂಡು ಜೀವಗಳನ್ನು ಕಳೆದುಕೊಂಡು ಆ ಮನೆಯವರು ಆಸ್ಪತ್ರೆಗೆ ಓಡೋದಾ ಅಲ್ಲ ಈ ಪೊಲೀಸ್ ಸ್ಟೇಷನ್ ಓಡೋದಾ, ಜಿಲ್ಲಾಧಿಕಾರಿಗಳ ಓಡೋದಾ, ಸರ್ಕಾರದಲ್ಲಿ ಓಡೋದು ಗೊತ್ತಾಗ್ತಿಲ್ಲ ಅವರಿಗೆ ಪಾಪ. ಇಲ್ಲಿ ಯಾಕಂದ್ರೆ ಇಲ್ಲಿ ನೋಡಿ ಒಂದು ಜೀವಕ್ಕೆ ಬೆಲೆ ಇಲ್ಲದಾಗೆ ಆಗಿದ್ಬಿಟ್ಟಿದೆ ಇವಾಗ. ಅದು ದಕ್ಷಿಣ ಕನ್ನಡದ ಬುದ್ಧಿವಂತರ ಜಿಲ್ಲೆ ಅಂತ ಹೇಳುವ ನಮ್ಮ ಜಿಲ್ಲೆಯಲ್ಲಿ ನಾವು ಇಷ್ಟೆಲ್ಲ ಭಾವನಾತ್ಮಕವಾಗಿ ಇದು ಮಾಡುವಾಗ ಇದೊಂದನ್ನು ಭಾವನಾತ್ಮಕವಾಗಿ ತಗೊಳ್ಬೇಕಿತ್ತು. ಇವಾಗ ನೋಡಿ ಅವರು ಇಲ್ಲಿ ಹೋಗ್ಬೇಕು, ಇಲ್ಲಿ ನೋಡಿ ಕೋರ್ಟ್ ನಲ್ಲಿ ಹೋಗಿ PCR ಹಾಕಿದ್ರೆ ಕಂಪ್ಲೇಂಟ್ ಆಗತ್ತಂತೆ, FIR ಮಾಡ್ತಾರಂತೆ. ಅದೊಂದು ನ್ಯಾಯಾಂಗ ಪ್ರಕ್ರಿಯೆ. ಇದು ಈ ಕಾರ್ಯಾಂಗ ವ್ಯವಸ್ಥೆಯು ಯಾಕೆ ಇದು ಮಾಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಒಂದು ಪ್ರಶ್ನೆ ಮಾಡುತ್ತೆ. ಇದನ್ನು ಯಾರನ್ನು ಉಳಿಸ್ಲಿಕ್ಕೆ ಹೋಗ್ತಾರ, ಯಾರನ್ನು ಇದ್ ಮಾಡಿ ಅಲ್ಲ ನೆಗ್ಲಿಜೆನ್ಸ್ ಅದು ಏನಂತ ಗೊತ್ತಿಲ್ಲ. ಅವ್ರು ನಾನು ತಿಳಿದ ಮಟ್ಟಿಗೆ ಅದು UDR ಮಾಡಿದ್ದಾರೆ ಅಂತ ಹೇಳ್ತಾರೆ. UDR ಮಾಡಿದ್ರೆ ಅನ್ಯಾಚುರಲ್ ಡೆತ್ ಮಾಡಿದ್ರೆ ಅದು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಮತ್ತೆ FIR ಮಾಡ್ತೀವಿ ಅಂತ ಹೇಳೋದಕ್ಕಿಂತ ನಾವು ಹೀಗೆ ತಿನ್ನೋದಕ್ಕಿಂತ ನೇರವಾಗಿ ಅದನ್ನು ಇದೆ ಅಲ್ವಾ, ಅದನ್ನೇ ಮಾಡ್ಬೋದಲ್ವಾ. ಇವಾಗ ಅವರು SP ಅವರನ್ನು ಭೇಟಿ ಮಾಡ್ಲಿಕ್ಕೆ ಕಮಿಷನರ್ ಅವರನ್ನು ಭೇಟಿ ಮಾಡ್ಲಿಕ್ಕೆ ಅವರು ಹೋಗ್ತಾರೆ ಅಂತ ಹೇಳಿದ್ದಾರೆ. ಬಟ್ ಇದೆಲ್ಲ ಅಲ್ಲಿ ತನಕ ಹೋಗ್ಬೇಕು. ಇದು ಗ್ರಾಮಾಂತರ ಪ್ರದೇಶದಲ್ಲಿ ಆಗುವ ಕೆಲಸಗಳೆಲ್ಲ ಎಲ್ಲ ಆ ಜುಡಿಸ್ಟ್ರಿಕ್ಷನ್ ಆಗುವ ಕೆಲಸಗಳು. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಇನ್ಸ್ಪೆಕ್ಟರ್ ಇದ್ದಾರೆ, ACP ಇದ್ದಾರೆ, DCP ಇದ್ದಾರೆ, ಎಲ್ಲರೂ ಇದ್ದಾರೆ. ಈ ಕಮಿಷನ್ ಲೆವೆಲ್ ತನಕ ಹೋಗ್ಬೇಕಾ, ಇದು ಪ್ರಶ್ನೆ ಬರೋದು. ಯಾಕಂದ್ರೆ ಬಿಸ್ನೆಸ್ ಆಕ್ಟ್ ಅನ್ನು ಓದ್ಲಿಕ್ಕೆ ಇದಾಗ್ತಾ ಇಲ್ವಾ ಅವರಿಗೆ, ಇನ್ನೂ ಅವರಿಗೆ ಇಷ್ಟು 2 ವರ್ಷ ಆಯ್ತು ಆ ಆಕ್ಟ್ ಬಂದು, ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಆಗಲಿಲ್ವಾ ಏನು ಅಂತ ಗೊತ್ತಿಲ್ಲ ಸರ್ ಮೇಡಮ್. ಈಗ ಘಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿದ್ದಾರೆ. ಹೌದು. ಸ್ಥಳೀಯ ಶಾಸಕರು, ವಿಧಾನಸಭೆಯ ಸ್ಪೀಕರು ಬಂದಿದ್ದಾರೆ, ಲೋಕಸಭಾ ಸದಸ್ಯರು ಬಂದಿದ್ದಾರೆ, ಸ್ಥಳೀಯ ಎಲ್ಲ ರಾಜಕೀಯ ಮುಖಂಡರು ಬಂದಿದ್ದಾರೆ. ಎಲ್ಲರಿಗೂ ನೀವು ಈ ಬಗ್ಗೆ ಆಗ್ರಹ ಮಾಡಿದ್ದೀರಿ. ಹೌದು. ಆದ್ರೆ ಕ್ರಮ ಯಾಕೆ ಆಗ್ಲಿಲ್ಲ ಎನ್ನುವಂತ ಸಂಶಯ ಇದೆಯಾ? ಇವಾಗ ಇಲ್ಲಿ ಎಲ್ರೂ ಇದು ಅರ್ಜಿ ಕೊಟ್ಟಿದೀವಿ, ಮನವಿ ಕೊಟ್ಟಿದ್ದಾರೆ, ಅವರೂ ಹೇಳಿದ್ದಾರೆ ನಾವು ಮಾಡ್ತೀವಿ, ನೇರವಾಗಿ ಎದುರಲ್ಲಿ ನಿಂತ್ಕೊಂಡು ಫೋನ್ ಮಾಡಿದ್ದಾರೆ. ಅದನ್ನು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಸರ್ಕಾರ ಮತ್ತೆ ಇಲಾಖೆಗಳ ಮಧ್ಯೆ ಇರುವ ಒಂದು ವ್ಯವಸ್ಥೆಗಳಿದು. ಈ ವ್ಯವಸ್ಥೆಗಳು ಸರ್ಕಾರ ಅವರ ಬಗ್ಗೆ ಕ್ರಮ ಕೈಗೊಳ್ಬೇಕು, ಇಲ್ಲಾಂದ್ರೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಬೇಕು, ಕಮಿಷನರ್ ಕೈಗೊಳ್ಬೇಕು. ಎಲ್ಲಿ ತಪ್ಪಾಗಿದೆ, ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಬೇಕಂತಲೇ ಮಾಡ್ತಾ ಇದಾರೆ, ಅಲ್ಲ ಕಾನೂನಲ್ಲೇ ನೆಗ್ಲೆಕ್ಟ್ ಮಾಡುವ ಅಲ್ಲಿ ಇದು ಇದೆಯಾ ಅಂತ ನೋಡ್ಬೇಕಾಗತ್ತೆ. ಈ ಪಾಪದವರಿಗೆ ಈ ಕಾನೂನಾತ್ಮಕ ವ್ಯವಸ್ಥೆಗಳು ಎಲ್ಲಿ ಗೊತ್ತಾಗುತ್ತೆ ಸರ್? ಬಡವರಿಗೆ ಎಲ್ಲಿ ಗೊತ್ತಾಗತ್ತೆ? ಇದನ್ನು ನೋಡ್ಕೊಂಡು ಅವರೇ ಮುಂದೆ ನಿಂತ್ಕೊಂಡು ಮಾಡ್ಬೇಕಿತ್ತು. ಖಾಲಿ ಹೇಳಿದ್ರೆ ಆಗ್ತದ, ಅದನ್ನು ಮಾಡಿದ್ರಲ್ಲ ಅದು ಎಕ್ಸಿಕ್ಯೂಟ್ ಮಾಡ್ಬೇಕಲ್ವಾ. ಯಾವುದೇ ಒಂದು ಆರ್ಡರ್ಸ್ ಅನ್ನ, ಯಾವುದೇ ಒಂದು ಹೇಳಿಕೆಗಳನ್ನ ಅದನ್ನ ಪರಿಣಾಮ ಮಾಡ್ಬೇಕು. ಇಲ್ಲಿ ಅವರ ಕರ್ತವ್ಯ ಇರುತ್ತೆ. ಸರ್, ಈಗ ರಸ್ತೆ ಕಾಮಗಾರಿ ಆಗಿತ್ತಲ್ವಾ ಅಲ್ಲಿ ಮೊದ್ಲು ಗುಡ್ಡ ಕುಸಿಯೋದಕ್ಕೆ ಮುಂಚೆ, ಸೊ ಅದ್ರ ಬಗ್ಗೆ ಏನಾದ್ರು ಒಂದಿಷ್ಟು ಮಾಹಿತಿ ಇದ್ರೆ? ಏನಿಲ್ಲ, ಏನಂದ್ರೆ ಇವಾಗ ಗುಡ್ಡ ಎಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವಾಗ ಎಲ್ಲಿ ಕೃಷಿ ಭೂಮಿ ಇರುತ್ತೆ ಅಲ್ಲಿ ಗುಡ್ಡ ವ್ಯವಸ್ಥೆಗಳು ಇರುತ್ತೆ. ಅಲ್ಲಿ ರಸ್ತೆ ಮಾಡುವಾಗ ಇನ್ ಫ್ಯೂಚರ್ ನಲ್ಲಿ ಏನಾಗುತ್ತೆ ಅಂತ ಹೇಳಿ ಅದನ್ನ ನೋಡ್ಕೊಂಡು ಅದಕ್ಕೆ ಇಂಜಿನಿಯರ್ ವಿಭಾಗ ಇರುತ್ತೆ. ಅದಕ್ಕೋಸ್ಕರನೇ ಇಂಜಿನಿಯರ್ ಗಳ ಪ್ಲಾನಿಂಗ್ ಮಾಡಿ ಅದನ್ನ ಏನು ಮುಂದೆ ಆಗದಾಗೆ ಏನು ಯೋಚನೆ ಮಾಡ್ಬೇಕು, ಅದನ್ನ ಹೇಗೆ ಪರಿಣಾಮಕಾರಿ, ರಸ್ತೆ ಬೇಡ ಅಂತ ಇಲ್ಲ, ಎಲ್ರಿಗೂ ಬೇಕಾಗಿರುತ್ತೆ. ಅದನ್ನ ಹೇಗೆ ಅವೈಜ್ಞಾನಿಕವಾಗಿ ಮಾಡ್ಬೋದು, ವಿಜ್ಞಾನಿಕವಾಗಿ ಅದರಲ್ಲೇ ಇದಿದೆ. ಅವರಿಗೆ ಎಷ್ಟೋ
ಬೈಲಾಸ್ ಗಳಿದೆ. ಯಾವುದು ಒಂದು ಇಂಜಿನಿಯರಿಂಗ್ ಪ್ಲಾನಿಂಗ್ ನಲ್ಲಿ ಹೀಗೇನೆ ಮಾಡ್ಬೇಕು ಅಂತ ಇದೆ. ಇದು ಏಕಾಏಕಿ ಅವರ ಇದು ಉಂಟಲ್ಲ ಕಾಮಗಾರಿಗೆ ಹಣ ಮತ್ತೆ ಅದಕ್ಕೆ ತುಲನೆ ಆಗೋದಿಲ್ಲ ಅಂತೇಳಿ ಏಕಾಏಕಿ ಗುಡ್ಡಗಳನ್ನು JCB ತಂದು ಅಗೆದು ಹೋದ್ರೆ ಒಂದು ಇಂಥ ಮಳೆಗಾಲಕ್ಕೆ ಇವಾಗ ಮಳೆ ಬೀಳುವಾಗ ಗುಡ್ಡ ಕುಸಿದು ಸಹಜ. ಅಲ್ಲಿ ಗುಡ್ಡ ಕುಸಿದ್ರೆ ಇನ್ ಮುಂದಾಲೋಚನೆ ಅದಕ್ಕೆ 105, 106 ಇರೋದು. ಗೊತ್ತಿದ್ದು ತಪ್ಪು ಮಾಡೋದಾಗಿದ್ರೆ ಅವ್ರಿಗೆ ಒಂದು ನಾಲೆಜ್ ಇರೋದಿಲ್ವಾ? ಇವಾಗ ನೋಡಿ ಎಷ್ಟೋ ದೊಡ್ಡ ದೊಡ್ಡ ಇದನ್ನು ಕಟ್ಟಿದ್ರೆ ಇವತ್ತಿಗೂ ನಮ್ಮ ಇದಿದೆ, ಪಳವಳಿಕೆಗಳಿದೆ. ಎಷ್ಟೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದು, ಎಷ್ಟೊಂದು ದೊಡ್ಡ ರೋಡ್ಗಳ ಕಟ್ಟಿದ್ದು, ಎಷ್ಟೊಂದು ದೊಡ್ಡ ರೈಲ್ವೆ ಬ್ರಿಡ್ಜ್ಗಳನ್ನು ಕಟ್ಟಿದ್ದು ಇದೆ. ಅಲ್ಲಿ ಎಲ್ಲಾದ್ರೂ ಆಗ್ತದ? ಅದು ಮುಂಜಾಲೋಚನೆಯ ವಿಷಯಗಳೆಲ್ಲ. ಇವಾಗ ಕೆತ್ತಿಕಲ್ನಲ್ಲಿ ಗುಡ್ಡ ಜರಿತದೆ, ಯಾವ ಕಾರಣದಿಂದ? ಮಗುವಿನ ಹೇಳ್ತದೆ ಅಲ್ಲಿ ಗುಡ್ಡ ಬೇಯಿಸಬೇಕು, ಹಾಗೆ ಗುಡ್ಡ ಜರಿದೆ ಅಲ್ಲಿ ಮೇಲಿದ್ದ ಮನೆಗಳೆಲ್ಲ ನೋಡಿ ಅವ್ರು ಎಲ್ಲಿ ಹೋಗ್ಬೇಕು ಪಾಪ, ಎಷ್ಟು ವರ್ಷದಿಂದ ಅಲ್ಲಿ ಇರ್ತಾರೆ. ಅರ್ಥ ಆಯ್ತಾ? ಇದು ವಿಜ್ಞಾನ ಮತ್ತು ಅವೈಜ್ಞಾನಿಕದ ವಿಷಯಗಳಲ್ಲಿ ಇವರು ಅದನ್ನು ನೋಡ್ಬೇಕಿತ್ತು. ಅದು ಮಾಡದೆ ಇದು ತಪ್ಪಾಗಿ 5 ಜೀವಗಳ ಬಲಿ ಆಯ್ತು. ಜೀವಗಳ ಬಲಿ ಆಯ್ತು. ಇದಕ್ಕೆ ಹೊಣೆ ಯಾರು? ಇನ್ನು ಮುಂದೆ ಆಗದಾಗೆ ಹೇಗೆ ಕ್ರಮ ಕೈಗೊಳ್ಳುತ್ತೆ? ಒಂದು ಇನ್ಸಿಡೆಂಟ್ ಆದ್ರೆ ಒಂದು ನೋಡಿ, ಒಂದು ಯಾವುದೇ ಒಂದು ಕಾಯ್ದೆ ಕಾನೂನು ಬರೋದು ಒಂದು ಇನ್ಸಿಡೆಂಟ್ ನಿಂದ. ಅರ್ಥ ಆಯ್ತಾ? ಇನ್ನು ಮುಂದೆ ಎಚ್ಚರಿಕೆ ಕ್ರಮವಾಗಿ ಏನು ಕ್ರಮ ವಹಿಸ್ತಾರೆ? ಇದು ಜನಪ್ರತಿನಿಧಿಗಳ ಕೆಲಸ, ಆಡಳಿತಾತ್ಮಕ ವ್ಯವಸ್ಥೆಗಳ ಕೆಲಸ. ಇದೆಲ್ಲಗಳನ್ನು ಬಿಟ್ಟು ಏನೋ ಒಂದು ಪರಿಹಾರ, ಇನ್ನು ಸಹಾನುಭೂತಿ ಅಷ್ಟೇ ಆದ್ರೆ ಮತ್ತೆ ಇದು ಸಹಾನುಭೂತಿ ತೋರಿಸಿದ್ರೆ ಸಾಕಾಗತ್ತಾ? ಅಲ್ವಾ? ಅವ್ರ ಕುಟುಂಬಕ್ಕನ್ನ ನ್ಯಾಯ ಬೇಕಲ್ವಾ? ಅದು 2 ಜೀವಗಳ ಕಣ್ಣು ಬಿಡದ ಬದುಕನ್ನೇ ನೋಡದ ಆ ಕಣ್ಣಮ್ಮಗಳಿದ್ದಾರೆ. ಇದು ಒಂದು ಇನ್ಸಿಡೆಂಟ್, ಇಲ್ಲಿ 2-3 ಇನ್ಸಿಡೆಂಟ್ 2-4 ಈ ಉಳ್ಳಾಲ ಕ್ಷೇತ್ರದಲ್ಲಿ ಆಗಿದೆ. ಆವಾಗಲೂ ಎಚ್ಚೆತ್ಕೊಳ್ಬೇಕಿತ್ತು. ಇನ್ನೊಂದು ಮಳೆ ಬರ್ತಾ ಇದೆ ನೋಡಿ, ಅಲ್ಲಿ 2-3 ಮನೆಗಳು ಬಿಟ್ಟು ಹೋಗಿದ್ದಾರೆ ಅಲ್ಲಿ. ಗೊತ್ತಾಯ್ತಾ? ಅವರು ಏನಾದ್ರೆ ಅಂತ ನಾಳೆ ಗುಡ್ಡ ಕುಸಿತ, ನೀವು ನಾಳೆ ಎದ್ದು ಓಡಬೇಕು. ಓಡಿ ಅವ್ರಿಗೆ ಏನ್ ಮಾಡ್ಬೇಕು? ಅವ್ರ ಪಾಪ ಮಕ್ಕಳು ಶಾಲೆಗೆ ಹೋಗ್ತಾರೆ, ಅವ್ರದ್ದೊಂದು ನಿತ್ಯದ ಕೆಲಸಗಳಿದೆ, ಕೂಲಿ ಕೆಲಸ. ಅವ್ರು ಹೋಗಿ ಒಂದು ಮನೆಯನ್ನು ಶಿಫ್ಟ್ ಮಾಡ್ಕೊಂಡು ಮತ್ತೊಂದು ಮನೆಗೆ ಹೋಗಿ ಕುತ್ಕೊಳ್ಲಿಕ್ಕೆ ಆಗ್ತದ? ಒಂದು ಗಂಜಿ ಕೇಂದ್ರ ಅಂತ ಹೇಳಿ ಏನೋ ಬ್ಯಾನರ್ ಹಾಕ್ಸಿ ಆ ಗಂಜಿ ಕೇಂದ್ರದಲ್ಲಿ ಇದು ಮಾಡ್ಕೊಂಡು ಅವ್ರು ಗಂಜಿ ತಿಂದುಕೊಂಡು ಬದುಕಲಿಕ್ಕೆ ಆಗ್ತದೆ. ಏನೆಲ್ಲ ಸಿಸ್ಟಮ್ಗಳು, ಈ ವ್ಯವಸ್ಥಿತ ಸಿಸ್ಟಮ್ಗೋಸ್ಕರ ನಾವು ನಗಬೇಕೋ ಅಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಗಾದ್ರೆ ಇನ್ನಷ್ಟು ರಾಜಕಾರಣಿಗಳಿದ್ದಾರೆ ನಮ್ಮಲ್ಲಿ, ಪ್ರಬುದ್ಧ ವ್ಯವಸ್ಥೆಗಳಿದೆ. ಆ ಪ್ರಬುದ್ಧತನ ಎಕ್ಸಿಕ್ಯೂಟಿವ್ ಮಾಡ್ಲಿಕ್ಕೆ, ಅದನ್ನು ಇದು ಮಾಡ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಅಂತೇಳಿ ಇದೇ ನಮ್ಮ ದುರ್ದೈವ. ರಾಜಕಾರಣ ರಾಜಕೀಯ ವ್ಯವಸ್ಥೆಗಳೆಲ್ಲ ಎಲ್ಲಿ ಫ್ಲಾಪ್ ಆಗಿದೆ ಅಂದ್ರೆ ಇದೇ ವ್ಯವಸ್ಥೆಯಲ್ಲಿ ಮುಂದಾಲೋಚನೆ ಇಲ್ಲ. ಸರ್, ಈಗ ಇನ್ನೂ ಅಲ್ಲಿ ಅಪಾಯಕಾರಿಯಾಗಿ 2 ಮನೆಗಳಿದೆ ಅಂತ ಹೇಳ್ತೀರಾ ನೀವು? ಹೌದು, ಅಲ್ಲಿ ನೋಡಿ ಮಾಧ್ಯಮಗಳಲ್ಲಿ ಆ ಇನ್ಸಿಡೆಂಟ್ ನ ಟೈಮಲ್ಲಿ ಬೆಳಿಗ್ಗಿಂದ ಸಾಯಂಕಾಲ ತನಕ ನೀವು ಯೂಟ್ಯೂಬ್ ನಲ್ಲಿ ಇವಾಗಲೂ ಹೋಗಿದ್ರೆ ಅಲ್ಲಿ ಮಂಜಿನಾಡಿ ಇದು ಅಂತ ಹೇಳಿದ್ರೆ ಅದು ಎಲ್ಲಾ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತಕ್ಕೆ ಏನ್ ಬೇಕಾಗಿಲ್ಲ, ಅವರು ಆಕ್ಚುಲಿ ಅವರೇ ಬಂದು ನೋಡ್ಬೇಕಿತ್ತು. ಅಲ್ಲಿ ಟಿವಿ ನೋಡಿ ನಿಮ್ಮಂತ ಮಾಧ್ಯಮಗಳನ್ನು ನೋಡಿದ್ರೆ ಸಾಕು ಅವರು ಓಕೆ ಹೀಗೆ ಅಂತ ಹೇಳಿ. ಓಕೆ, ಧನ್ಯವಾದಗಳು ಸರ್ ನಮ್ ಜೊತೆ ಮಾತಾಡಿದ್ರೆ. ಥ್ಯಾಂಕ್ ಯು. ನೋಡಿ, ಈಗ ಮಂಜನಾಡಿ ದುರಂತದ ಬಗ್ಗೆ, ಈಗ ದುರಂತ ಘಟಿಸಿ ಹೋಗಿದೆ. ದುರಂತದಲ್ಲಿ ಒಂದು ಕುಟುಂಬ ತತ್ತರಿಸಿ ಹೋಗಿದೆ, 3 ಜೀವಗಳು ಹೋಗಿದೆ, 2 ಜೀವಗಳು ಜೀವನ ಮರಣ ಸ್ಥಿತಿಯಲ್ಲಿದೆ. ಸರ್ಕಾರ ಮೇಲ್ನೋಟಕ್ಕೆ ಸಂತ್ರಸ್ತ ಕುಟುಂಬದ ಒಟ್ಟಿಗೆ ಇದೆ ಅಂತ ಹೇಳಿದ್ರೂ ಸಹ ಪರಿಹಾರ ಧನವನ್ನ ಪ್ರಕೃತಿ ವಿಕೋಪ ನಿಧಿಯಲ್ಲಿ ಕೊಟ್ಟಿದೆ ಹೊರತು ಹೆಚ್ಚಿನ ಪರಿಹಾರ ಅಲ್ಲ. ಅದು ಮಾಮೂಲಿ ಪರಿಹಾರ ನಿಧಿ, 5 ಲಕ್ಷ ರೂಪಾಯಿ ಮೃತ ಕುಟುಂಬಗಳಿಗೆ ಕೊಡುವುದು. ನೀವೊಂದು ಆನೆ ದಾಳಿ ಮಾಡಿ ಒಬ್ಬ ಸತ್ತರೆ 15 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೀರಿ. ಅದು ಸಹ ಎಲ್ಲಿ? ವಯನಾಡಿನಲ್ಲಿ. ಆನೆ ಕರ್ನಾಟಕದ್ದು ಅಂತ ಹೇಳಿ ಸತ್ತವ ವಯನಾಡಿನವ. ಕರ್ನಾಟಕದ ಆನೆ ವಯನಾಡಿಗೆ ಹೋಗಿ ಒಬ್ಬರನ್ನು ಕೊಂದದ್ದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲಿ 15 ಲಕ್ಷ ಪರಿಹಾರ ಕೊಟ್ಟಿದೆ. ಅಂಥದ್ದೇ ಒಂದು ಆನೆ ಇಲ್ಲಿ ಕೊಡಗಿನಲ್ಲಿ, ಹಾಸನದಲ್ಲಿ, ಚಿಕ್ಕಮಗಳೂರಲ್ಲಿ ಕೊಂದರೆ 5 ಲಕ್ಷ ಪರಿಹಾರ ಕೊಡ್ತದೆ. ಆದರೆ ವಯನಾಡಿನ ಜೀವಕ್ಕೂ, ಕೊಡಗಿನ ಜೀವಕ್ಕೂ, ಹಾಸನದ ಜೀವಕ್ಕೂ, ಚಿಕ್ಕಮಗಳೂರಿನ ಜೀವಕ್ಕೂ ವ್ಯತ್ಯಾಸಗಳಿವೆಯಾ? ಆನೆ ಅಲ್ವಾ? ಅದೊಂದು ಪ್ರಾಣಿ ಅಲ್ವಾ? ಅದನ್ನು ಏನು ಹಿಡಿದು ಕೋರ್ಟಿಗೆ ಕೊಂಡೋಗಿ ಸಾಕ್ಷಿ ಆಧಾರಗಳನ್ನು ಮಂಡಿಸಿ ಅದಕ್ಕೇನು ಜೀವಾವಧಿ ಶಿಕ್ಷೆ ಕೊಡ್ಲಿಕ್ಕೆ ಆಗುದಿಲ್ಲಲ್ಲ, ಅದು ಆನೆ. ಅದರಿಂದಾಗಿ ಅದನ್ನು ನಿಯಂತ್ರಣ ಮಾಡಬೇಕು ಅಷ್ಟೇ. ಅದೇ ರೀತಿಯಲ್ಲಿ ಇಲ್ಲಿ ಪರಿಹಾರ ಕೊಟ್ಟಿರೋದು.
ಇದರಲ್ಲಿ ಏನು ಇದೊಂದು ವಿಶೇಷ ಪ್ರಕರಣ ಅಂತ ಭಾವಿಸಿ ಇದಕ್ಕೆ ವಿಶೇಷ ಪರಿಹಾರ ಕೊಟ್ಟಿಲ್ಲ. ಈಗ ಸಂಪೂರ್ಣವಾಗಿ ಮನೆ ಕುಸಿದಿದೆ, ಅದಕ್ಕೆ ಎಷ್ಟು ಪರಿಹಾರ ಕೊಡ್ತಾರೆ ಅಂತ ನೆನೆಸ್ಕೊಂಡ್ರಿ? 1,75,000 ಏನೋ ಇದು ಪರಿಹಾರ ಇರುವುದು. ಅದಕ್ಕೆ 1,75,000 ರೂಪಾಯಿಯಲ್ಲಿ ಒಂದು ಶೌಚಾಲಯ ಕಟ್ಟಲಿಕ್ಕೆ ಆಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಆ ಮನೆಗೆ ಸಿಗುವಂತಹ ಪರಿಹಾರ ಅಷ್ಟು. ಇದು ಪ್ರಾಕೃತಿಕ ವಿಕೋಪ ನಿಧಿಯ ಅಡಿಯಲ್ಲಿ ಬರುವಂತಹ ಪರಿಹಾರ ಮೊತ್ತಗಳು. ಈಗ ನಾವು ಪರಿಹಾರದ ವಿಚಾರವಾಗಿ ಮಾತಾಡೋದಿಲ್ಲ, ಯಾಕಂತ ಹೇಳಿದ್ರೆ ಸರ್ಕಾರದ ಇತಿಮಿತಿಯೇ ಅಷ್ಟು. ಅದರಿಂದಾಗಿ ಸರ್ಕಾರ ಆ ಪರಿಹಾರವನ್ನು ಕೊಟ್ಟಿದೆ. ಈಗ ಒತ್ತಾಯ ಏನು ಅಂತ ಹೇಳಿದ್ರೆ, ಪರಿಹಾರ ಧನವನ್ನು ಹೆಚ್ಚಳ ಮಾಡಬೇಕು ಒಂದು. ಎರಡನೇದ್ದು, ಆ ಸಂತ್ರಸ್ತ ಫ್ಯಾಮಿಲಿ ಅಶ್ವಿನಿ ಅವರಿಗೆ 2 ಕಾಲು ಕತ್ತರಿಸಿ ತೆಗೆಯಲಾಗಿದೆ, ಅವರ ಗಂಡನಿಗೆ 1 ಕಾಲು ಕತ್ತರಿಸಿ ತೆಗೆಯಲಾಗಿದೆ. ಇನ್ನು ಜನ್ಮದಲ್ಲಿ ಅವರಿಗೆ ಉದ್ಯೋಗ ಮಾಡಿ ಜೀವನ ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವರು ಶಾಶ್ವತ ಅಂಗವಿಕಲರು. ಆದ್ದರಿಂದ ಅವರಿಗೆ ಆ ಕೋಟದಲ್ಲಿ, ಅಂಗವಿಕಲರ ಕೋಟದಲ್ಲಿ ಬೇರೆ ಪರಿಹಾರ ಕೊಡಬೇಕು, ಅಂಗವಿಕಲರ ಕೋಟದಲ್ಲಿ. ಮತ್ತೆ ಅವರಿಗೆ ಸ್ವ ಉದ್ಯೋಗಕ್ಕಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಅದು ಅವರೊಂದು ಅಂಗಡಿ ಮಾಡೋದ, ಅವರಿಗೆ ಪಂಚಾಯತ್ನಿಂದ ಒಂದು ಅಂಗಡಿ ಕೋಣೆಯನ್ನು ರಿಯಾಯಿತಿ ಬಾಡಿಗೆ ದರದಲ್ಲಿ ಕೊಡುವಂಥದ್ದ, ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವ ಮರ್ಯಾದೆಯಿಂದ ಜೀವನ ಮಾಡಬೇಕು. ಅದರಿಂದಾಗಿ ಅದಕ್ಕೆ ತಕ್ಕಂಥ ವ್ಯವಸ್ಥೆಗಳನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಆಡಳಿತ ವರ್ಗ ಮಾಡಬೇಕು. ಅದಕ್ಕೆ ಒಂದು ಆದ್ದರಿಂದ ಆ ರೀತಿಯ ವ್ಯವಸ್ಥೆಗಳು ಆದರೆ ಒಳ್ಳೆಯದು ಎನ್ನುವಂತ ಭಾವನೆ. ಓಕೆ, ಈಗ ನಮ್ಮ ಜೊತೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಸತೀಶ್ ಕುಂಪಲ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಮಂಜನಾಡಿಯ ಮೊಂಟೆ ಪದವಿನಲ್ಲಿ ನಡೆದ ದುರಂತದಲ್ಲಿ ಯಾವುದೇ ರೀತಿಯಾದಂತಹ ಕಾನೂನಾತ್ಮಕ ಕ್ರಮವನ್ನ ಕೈಗೊಳ್ಳದೇ ಇರೋದಕ್ಕೆ ನೀವೇನ್ ಹೇಳ್ತೀರಾ? ಈಗಾಗ್ಲೇ ನಾವು ಅಧಿಕಾರಿಗಳಿಗೆ ನಾನ್ ಸಹ ಹೇಳಿದ್ದೇನೆ, ವೈಯಕ್ತಿಕವಾಗಿ ನಾನ್ ಸಹ ಹೇಳಿದ್ದೇನೆ, ಅದ್ರ ಬಗ್ಗೆ ನೀವು ಕ್ರಮ ತಗೊಳ್ಬೇಕು ಅಂತ. ಅವರಿಗೆ ಏನು ಪರಿಹಾರ ಧನ ಕೊಡ್ಬೇಕು ಅದನ್ನು ಕೊಟ್ಟಿದ್ದಾರೆ, ಮರುದಿವಸ ಬಂದು ಕೊಟ್ಟಿದ್ದಾರೆ. FIR ಈಗಗಳಿಗೆ ತನಕ ಮಾಡ್ಲಿಲ್ಲ. ಇದರ ಬಗ್ಗೆ FIR ಮಾಡ್ಲಿಕ್ಕೆ ಏನ್ ಸಮಸ್ಯೆ ಅಂತ ಕೂಡ ನಮ್ಗೆ ಕ್ಲಿಯರ್ ಆಗಿ ಹೇಳಲಿಲ್ಲ. ನಾಳೆ ಮತ್ತೆ ವಾಪಸ್ ಕಮಿಷನರ್ ಹತ್ರ ಮನೆಯವರು ಹೋಗ್ತಾರೆ. FIR ಮಾಡ್ಲಿಕ್ಕೆ ನಾವು ಸಹ ಒತ್ತಡ ಆಗ್ತಾ ಇದ್ದೇವೆ. ನಾನು ಹೇಳುದು, ಸರ್ಕಾರ ಇದ್ರ ಬಗ್ಗೆ FIR ಹಾಕ್ಲಿಕ್ಕೆ ಏನ್ ಸಮಸ್ಯೆ ಇದೆ ಅದನ್ನ ಕ್ಲಿಯರ್ ಆಗಿ ಹೇಳ್ಬೇಕು. ಮತ್ತೆ ಅವರು ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ FIR ಮಾಡದಿದ್ರೆ ಅವರಿಗೆ ಮುಂದಕ್ಕೆ ಸಿಗುವಂತ, ಈಗಾಗ್ಲೇ ಅವರು ಆಸ್ಪತ್ರೆಯಲ್ಲಿ 2 ಕಾಲ್ ಕಲ್ಕೊಂಡು ಅವರು ಸಿದ್ದರಾಮಯ್ಯ ಹೆಂಡತಿ ಇದ್ದಾರೆ, ಸಮಸ್ಯೆ ಆಗ್ತದೆ. ಅದೆಲ್ಲ ನೋಡಿದ್ರೆ ಕರಳು ಹಿಂಡುವ ರೀತಿಯಲ್ಲಿ ಆ ಒಂದು ಘಟನೆ ನಡೆದಿದೆ. ಇದ್ರ ಬಗ್ಗೆ ಯಾರು ಜನಪ್ರತಿನಿಧಿ ಇದ್ದಾರೆ ಮತ್ತು ಯಾರು ಸರ್ಕಾರದ ಆಡಳಿತಾತ್ಮಕವಾಗಿದ್ದಾರೆ ಅವರು ಇದ್ರ ಬಗ್ಗೆ ಗಂಭೀರವಾಗಿ ತಗೊಳ್ಬೇಕು. ಮತ್ತೆ ಅವರ ಕುಟುಂಬಕ್ಕೆ ಯಾವುದೇ ರೀತಿಯ ಅನ್ಯಾಯ ಆಗದ ರೀತಿಯಲ್ಲಿ ಯಾವ ರೀತಿಯ ಕಾನೂನಾತ್ಮಕವಾದ ಸಂಗತಿಗಳನ್ನ ಮಾಡ್ಬೇಕು ಅದನ್ನು ಮಾಡ್ಬೇಕು ಅಂತ ನಾವು ಸಹ ಒತ್ತಾಯ ಮಾಡಿದ್ದೇವೆ ಮತ್ತು ನಿಮ್ಮ ಮುಖಾಂತರ ಕೂಡ ನಾವು ಅದನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಸರ್, ಈಗ FIR ಮಾಡ್ಲಿಕ್ಕೆ ಪೊಲೀಸರಿಗಿರುವಂತಹ ಸಮಸ್ಯೆ ಏನಂತೆ ನೀವೇನಾದ್ರು ವಿಚಾರಿಸಿದ್ದೀರಾ? ನಾನು ಇದ್ರ ಬಗ್ಗೆ ಮಾತಾಡಿದ್ದೇನೆ. ಅವರು ಇದ್ರ ಬಗ್ಗೆ ನಾಳೆ ಇಡೀ ಫ್ಯಾಮಿಲಿಯನ್ನ ಅಲ್ಲಿ ಕಮಿಷನರ್ ಹತ್ರ ಬರ್ಬೇಕು, ಅದ್ರ ಮಾತಾಡ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ನಾವು ಮಾತಾಡಿದ್ದೇವೆ, ಅವರು ಕಾನೂನಾತ್ಮಕವಾಗಿ FIR ಮಾಡ್ಲಿಕ್ಕೆ ಇಂಥವರನ್ನೇ ಅಂತ ನಾವು ಬರ್ದು ಕೊಡ್ಬೇಕು ಅಂತ ಹೇಳುದು. ಯಾರು ನಮ್ಮ ಈ ಘಟನೆ ಆದವರ ಮನೆಯವರಿಂದ ಇಂಥವರ ಮೇಲೆ FIR ಮಾಡಿ ಅಂತ. ಅದು ನಾವು ಇಂಥವರ ಮೇಲೆ FIR ಮಾಡಿ ಅಂತ ನಾವು ಬರ್ದು ಕೊಡ್ಲಿಕ್ಕೆ ಅವರ ಮನೆಯವರು ಬರ್ದು ಕೊಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಕ್ಲಿಯರ್ ಮಾಡಿ ಹೇಳಿದ್ದೇನೆ ಅವರಿಗೆ. ಮಾಡ್ತಾ ಇದ್ರ ಬಗ್ಗೆ ಇವತ್ತು ಸಹ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿದ್ದೇನೆ, ಮಾಡ್ಬೇಕು ಅಂತ ಹೇಳಿದ್ದೇನೆ. ನಾಳೆ ವಾಪಸ್ ನಾನು ಹೇಳುದು, ಇದ್ರ ಬಗ್ಗೆ ಯಾರು ಹೇಳ್ಬೇಕು, ಯಾರು ಒತ್ತಾಯ ಮಾಡ್ಬೇಕು, ಈ ತರದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರದು. ಯಾಕಂದ್ರೆ ಅಲ್ಲಿ ಒಂದು ವಾತಾವರಣ ನೋಡಿದ್ರೆ ಸ್ವಯಂ ಪ್ರೇರಿತವಾಗಿ ಎಲ್ಲ ಕೆಲಸ ಕಾರ್ಯವನ್ನ ಯಾರು ಜನಪ್ರತಿನಿಧಿ ಆದ್ರೆ, ಯಾರು ಅಧಿಕಾರಿ ಇದ್ದಾರೆ ಅವ್ರು ಮಾಡ್ಕೊಳ್ಬೇಕು. ಈಗ ಆ ದುರಂತಕ್ಕೆ ಆ ರಸ್ತೆ ನಿರ್ಮಾಣ ಮಾಡಿದ್ದೇ ಕಾರಣ ಅಂತ ಭಾವಿಸ್ತೀರಾ? ಅಲ್ಲಿ ಈಗ ಅವರ ಅಭಿಪ್ರಾಯ ಏನಿದೆ ಅಂದ್ರೆ, ಇಂತ ತುಂಬಾ ಕಡೆ ರಸ್ತೆ, ಈ ತರದ ರಸ್ತೆ ಪ್ರದೇಶ ಇರುವಂತಲ್ಲಿ ನಾವು ರಸ್ತೆ ಮಾಡ್ತೇವೆ. ರಸ್ತೆ ಮಾಡಿದಾಗ ಮನೆ ಬಿದ್ರೆ ಅದನ್ನು ರಸ್ತೆ ಮಾಡಿದಕ್ಕೇನೆ
ನೀವು ದೂರ ಹಾಕಿದ್ರೆ ಹೇಗೆ ಅಂತ ಅವರ ಮನಸ್ಸಲ್ಲಿರುವಂತದ್ದು, ಯಾರು ಅಧಿಕಾರಿಗಳ ಮನಸ್ಸಲ್ಲಿರುವಂತದ್ದು. ಆದ್ರೆ ಇಲ್ಲಿ ಘಟನೆ ನಡೆದಿದೆ, ಇದು ಘಟನೆ ನಡೆದಿದೆ, ಇದರಿಂದ ಜೀವ ಹೋಗಿದೆ, ಅವರ ಒಂದು ಸಣ್ಣ ತುಂಡು ಪೇಪರ್ ಸಮೇತ ಇಲ್ಲ. ಇದರ ಬಗ್ಗೆ ಯಾರ ಮೇಲೆ ಆಕ್ಷನ್ ತಗೊಳ್ಬೇಕು, ಯಾರ ಮೇಲೆ FIR ಮಾಡ್ಬೇಕು ಅಂತ ಅವರೇ ತೀರ್ಮಾನ ಮಾಡ್ಬೇಕು. ಅಲ್ಲ, ಸ್ಥಳೀಯ ಪಂಚಾಯತಿಗೆ ಸ್ಥಳೀಯ ಪೊಲೀಸರು ಒಂದು ನೋಟಿಸ್ ಕೊಟ್ರೆ ಆ ರಸ್ತೆ ಯಾರು ಮಾಡಿದ್ದು, ಯಾವ ಇದ್ರಲ್ಲಿ ರಸ್ತೆ ನಿರ್ಮಾಣ ಆಗಿದೆ, ಯಾರು ಕಾಂಟ್ರಾಕ್ಟರು, ಎಲ್ಲ ಮಾಹಿತಿಗಳು ಸಿಗ್ಲೇಬೇಕಲ್ವಾ? ಎಲ್ಲ ಸಿಗ್ತದೆ ಮೋನಣ್ಣ, ಎಲ್ಲ ಸಿಗ್ತದೆ. ಸಿಗುವ ರೀತಿಯಲ್ಲಿ ಇವರು ನಡ್ಕೊಳ್ಬೇಕಲ್ಲ, ಸಮಸ್ಯೆ ಅದು ನಡ್ಕೊಳ್ಬೇಕಲ್ಲ. ಎಲ್ಲ ಸಿಗ್ತದೆ, ಯಾವ್ದು ಮಾಹಿತಿ ಸಿಗುದಿಲ್ಲ ಅಂತ, ಎಲ್ಲ ಸಿಗ್ತದೆ. ನಾನು ಹೇಳುದು ಆ ಕುಟುಂಬಕ್ಕೆ ಇವತ್ತು ಏನಿದೆ ಅದು ಗೊತ್ತಿಲ್ಲ ಕಾನೂನಾತ್ಮಕ, ಆದ್ರೆ ಆ ಕುಟುಂಬಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಮಾಡುದು ಅವರ ಜವಾಬ್ದಾರಿ ಇದೆ. ನಾನು ಮತ್ತೆ ಇವತ್ತೊಂದ್ಸಲ ನಾನು ಮಾತಾಡಿದೆ, ನಾಳೆ ಮತ್ತೆ ವಾಪಸ್ ಕಮಿಷನರ್ ಹತ್ರ ಅವರ ಫ್ಯಾಮಿಲಿ ಹೋಗ್ತಾರೆ. ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಅಶ್ವಿನಿ ಮತ್ತವರ ಗಂಡ, ಅವರ ಚಿಕಿತ್ಸಾ ವೆಚ್ಚವನ್ನು ಈ ಪ್ರಕೃತಿ ವಿಕೋಪ ನಿಧಿಯಿಂದ ಭರಿಸ್ಬೇಕಲ್ವಾ? ನೋಡಿ, ಅವರು ಪ್ರಾರಂಭದಲ್ಲಿ ಉಸ್ತುವಾರಿ ಸಚಿವರೇ ಅಲ್ಲಿ ಬಂದಿದ್ದಾರೆ. ಅವರಿಗೆ ಎಲ್ಲ ಬೇಕಾದ, ಅವರಿಗೆ ಔಷಧಿ, ಅವರಿಗೆ ಆಸ್ಪತ್ರೆಯ ಏನೆಲ್ಲ ಸಂಗತಿ ಇದೆ, ಆ ಬಿಲ್ಲಿನ ವ್ಯವಸ್ಥೆ ಎಲ್ಲವನ್ನ ಸರ್ಕಾರದ ಕಡೆಯಿಂದ ನಾವು ಜಿಲ್ಲಾಡಳಿತದಿಂದ ಮಾಡ್ತೇವೆ ಅಂತ ಅವರೇ ಪ್ರಾಮಿಸ್ ಮಾಡಿದ್ದಾರೆ. ಮತ್ತು ಪರಿಹಾರ ಕೊಡುವ ಬಗ್ಗೆ ಕೂಡ ಪ್ರಾಮಿಸ್ ಮಾಡಿದ್ದಾರೆ, ಅದನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಮ್ದೇನಿಲ್ಲ, ಕೊಟ್ಟಿದ್ದಾರೆ. ಮತ್ತೆ ಈಗ್ಲೂ ಅವರ ಫ್ಯಾಮಿಲಿದು ಕಂಪ್ಲೇಂಟ್ ಏನಂದ್ರೆ, ಅವರಿಗೆ ಇವತ್ತಿಗೂ ಬಿಲ್ ಆಸ್ಪತ್ರೆಯಿಂದ ಕೊಡ್ತಾ ಇದ್ದಾರೆ. ನಾವು ಹೇಳಿದ್ದೇವೆ, ಬಿಲ್ ಅನ್ನ ಪೂರ್ತಿಯಾಗಿ ಸರ್ಕಾರದಿಂದ ಜಿಲ್ಲಾಡಳಿತ ವ್ಯವಸ್ಥೆ ಮಾಡ್ತೆ ಅಂತ ಹೇಳಿದ್ದಾರೆ. ಮತ್ತೆ ನೀವೇನು ಇದು ಬೇಸರ ಮಾಡಬೇಡಿ, ನೀವೇನು ಆತಂಕ ಆಗುದು ಬೇಡ, ಸರ್ಕಾರದ ಕಡೆಯಿಂದ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾವುದೇ ರೀತಿಯ ಪೇಮೆಂಟ್ ಈವರೆಗೆ ಇವರು ಮಾಡ್ತಾ ಇಲ್ಲ. ಅವರು ಬಿಲ್ ಕೊಡ್ತಾ ಇದ್ದಾರೆ, ಅದು ಕೊಡಬಾರದು ಅಂತ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡ ಹೇಳಿದ್ದೇನೆ. ಇನ್ನು ಅವರಿಗೆ ಮನೆ ಪೂರ್ತಿ ಡೆಮಾಲಿಶ್ ಆಗಿದೆ, ಅಲ್ಲಿ ಅಂತೂ ಇರುವ ವಾತಾವರಣ ಇಲ್ಲ. ಅವರಿಗೆ ಪ್ರತ್ಯೇಕ ಸ್ಥಳ ಕೊಡಬೇಕು, ಪ್ರತ್ಯೇಕ ಮನೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ದು ಕೂಡ ಪೂರ್ಣ ಪ್ರಮಾಣದ ಸಹಕಾರ ಇದೆ. ಅವರಿಗೆ ಮನೆ ಅಂತ ಆಗಬೇಕು, ಒಂದು ಸರಿಯಾದ ಸ್ಥಳವನ್ನ, ಅದು ಕೇವಲ ಒಂದು ಸ್ಥಳ ಕೊಟ್ರೆ ಸಾಕಾಗುದಿಲ್ಲ, ಆ ಸ್ಥಳಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಕೂಡ ನೀವು ಮಾಡಿಕೊಡ್ಬೇಕು ಅಂತ ನಾನು ತಹಸೀಲ್ದಾರ್ಗೆ ಹೇಳಿದೆ. ಈಗ ಅವರಿಗಾದ್ರೆ ಆ ಸ್ಥಳದಲ್ಲಿ ಇನ್ನು ಮನೆ ಕಟ್ಟುವಂತ ಪರಿಸ್ಥಿತಿ ಇಲ್ಲ. ಒಂದು ಭಾವನಾತ್ಮಕವಾಗಿ ಅವರ ಆ ಸ್ಥಳದಲ್ಲಿ ಕಟ್ಟುವ ಪರಿಸ್ಥಿತಿಯಲ್ಲಿ ಇಲ್ಲ. ನಾನು ಅವರ ಹತ್ರ, ಸಿದ್ದರಾಮರ ಹತ್ರ ಮಾತಾಡಿದೆ. ಯಾಕಂದ್ರೆ 2 ಮಗು ಅಲ್ಲಿ ಡೆತ್ ಆಗಿದೆ, ಅವರ ಅತ್ತೆ ಅಲ್ಲೇ ಡೆತ್ ಆಗಿದ್ದಾರೆ. ಒಟ್ಟು ಅವ್ಯವಸ್ಥೆ, ಅಲ್ಲಿದ ವಾತಾವರಣ ನೋಡಿದ್ರೆ ನಮಗೂ ನೀವು ಇದೇ ಸ್ಥಳದಲ್ಲಿ ಕಟ್ಟಿ ಅಂತ ಹೇಳಿಕ್ಕೂ ಆಗುದಿಲ್ಲ. ಹೌದು, ಸತ್ಯ. ಅದರಿಂದಾಗಿ ಅವರಿಗೆ ಬೇರೆ ಕಡೆಯಲ್ಲಿ ಸರ್ಕಾರಿ ನಿವೇಶನ ಕೊಡ್ಬೇಕು, ಮತ್ತೆ ಮನೆ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕು. ನಾನು ಹೇಳುದು, ಸ್ಥಳ ಕೊಡ್ಬೇಕು, ಸ್ಥಳ ಕೊಟ್ರೆ ಅದಕ್ಕೆ ದಾಖಲೆ ಸಮೇತ ಮಾಡಿ ಕೊಡ್ಬೇಕು. ಅಕಸ್ಮಾತ್ ಮನೆ ಸ್ಥಳ ಕೊಟ್ಟು ಸ್ವಲ್ಪ ಸಮಯ ಆದ ನಂತರ ಯಾರು ಇರುದಿಲ್ಲ, ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಸಮೇತ ಮಾಡಿ ಕೊಡ್ಬೇಕು ಅಂತ ಹೇಳಿದೆ ನಾನು. ಓಕೆ, ಧನ್ಯವಾದಗಳು ಸರ್, ನಮ್ಮ ಜೊತೆ ಮಾಹಿತಿ. ನೋಡಿದ್ರೆ ಈ ದುರಂತ ನಮಗೆ ಎಲ್ಲರಿಗೂ ಒಂದು ಪಾಠ ಆಗಬೇಕು ಅಂತ ಹೇಳುವುದು. ಒಂದು ದುರಂತ ಘಟಿಸಿದ್ರೆ ಅದರ ನಂತರ ಅದರ ಫಾಲೋ ಅಪ್ ಹೇಗಿರ್ತದೆ ಎನ್ನುವುದು ನಮಗೆ ಗೊತ್ತಾಗಬೇಕು. ಈ ಘಟನೆಯೇ ನಮಗೆ ಒಂದು ಪಾಠ ಆಗಬೇಕು. ಯಾಕಂದ್ರೆ ಪ್ರಕೃತಿ ವಿಕೋಪ ದುರಂತಗಳು ಇಂದು ನಿನ್ನೆ ನಡೆದದ್ದಲ್ಲ, ಅನಾದಿ ಕಾಲದಿಂದಲೂ ಅಂತಹ ದುರಂತಗಳು ನಡೆದಿದೆ. 1974ರಲ್ಲಿ ಮಹಾನೆರೆ ಬಂದಂತ ಸಂದರ್ಭದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1000ಕ್ಕೂ ಹೆಚ್ಚು ಮನೆಗಳು ನೀರಲ್ಲಿ ಕೊಚ್ಚಿ ಹೋಗಿತ್ತು. 1000ಕ್ಕೂ ಹೆಚ್ಚು ಮನೆಗಳು ನೀರಲ್ಲಿ ಕೊಚ್ಚಿ ಹೋಗಿದ್ದವು. ಸಾವಿರಾರು ಕುಟುಂಬಗಳು ನಿರ್ವಸಿತವಾಗಿದ್ದವು. ಅಂತಹ ಕುಟುಂಬಗಳಿಗೆ ಆ ಸಂದರ್ಭದಲ್ಲಿ ದೇವರಾಜರಸು ಅವರ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ 1,500 ರೂಪಾಯಿ ಪರಿಹಾರ, 1,500 ರೂಪಾಯಿ ಪರಿಹಾರ. ಆ ಕಾಲದಲ್ಲಿ 1,500 ರೂಪಾಯಿ ದೊಡ್ಡದೇ ಇಟ್ಕೊಳ್ಳುವ. 5 ಸೆನ್ಸ್ ಜಾಗ ಕೊಟ್ಟಿದ್ದು. ಆ 5 ಸೆನ್ಸ್ ಜಾಗ ಎಲ್ಲಿ ಕೊಟ್ಟಿದ್ರು ಅಂತ ಹೇಳಿದ್ರೆ, ಯಾರೆಲ್ಲ ಭೂಮಾಲೀಕರ ವಶದಲ್ಲಿ ಇದ್ದಂತಹ ಸರ್ಕಾರಿ ಜಾಗವನ್ನ ವಶಪಡಿಸಿಕೊಂಡು ಕೊಟ್ಟಿದ್ರು. ನಿಮ್ಗೆ ಈಗಲೂ ನೀವು ಗಮನಿಸಬಹುದು, ಅಲ್ಲಲ್ಲಿ ಒಂದು 5 ಸೆನ್ಸ್ ಕಾಲೋನಿಗಳಿವೆ ಅಲ್ಲ, ಈ ಎಲ್ಲ ಕಾಲೋನಿಗಳು ಬಂದದ್ದು ಆ ಕಾಲದಲ್ಲಿ. ಈಗ ಎಕ್ಕೂರ್ನ ಕಾಲೋನಿ ಇರ್ಬೋದು, ಅದೆಲ್ಲ ಅದೇ ಕಾಲದಲ್ಲಿ ಬಂದದ್ದು.
ಮಠದಗುಡ್ಡೆ ಸೈಟ್ ಇರ್ಬೋದು. ಅದೇ ಸಂದರ್ಭದಲ್ಲಿ ಅದು ಬೇರೆ ಬೇರೆ ಗ್ರಾಮಗಳಲ್ಲಿ ಆ ನಗರಗಳು ನೋಡಿ, ಹೇಮಾವತಿ ನಗರ ಅಂತ ಇದೆ, ಕೆಲವು ಕಡೆಯಲ್ಲಿ ಇಂದಿರಾನಗರ ಅಂತ ಇದೆ, ಕನ್ನಡದಲ್ಲಿ ಇಸ್ಮಾಯಿಲ್ ನಗರ ಅಂತ ಇದೆ. ಹಾಗೆ ಇಂತಿಂಥ ನಗರಗಳು ಗುಡ್ಡಗಳ ಮೇಲೆ ಎಲ್ಲ ಮನೆ ಕಟ್ಟುವಂತ ಪರಿಸ್ಥಿತಿ ಬಂದದ್ದು ಆ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟ ನಿವೇಶನಗಳು ಅಂತ ಪ್ರದೇಶದಲ್ಲಿತ್ತು. ಇವತ್ತಿಗೂ ಆ ನಿವೇಶನಗಳ ಮೂಲ ದಾಖಲೆಗಳು ಸರಿ ಇಲ್ಲ, ಇವತ್ತಿಗೂ ಸರಿ ಇಲ್ಲ. ಎಷ್ಟೋ 40-50 ವರ್ಷಗಳ ಆದ ನಂತರವೂ ಆ ಮೂಲ ದಾಖಲೆಗಳು ಸರಿ ಇಲ್ಲ ಅಂತ ಪರಿಸ್ಥಿತಿ ಇಲ್ಲ. ಅದಕ್ಕೆ ಹೇಳೋದು ಸತೀಶ್ ಕುಂಪಲ್ ಅವರು ಹೇಳೋದು ಅಷ್ಟೇ, ನೀವು ಬದಲಿ ನಿವೇಶನ ಕೊಡ್ತೀರಿ, ಬದಲಿ ನಿವೇಶನದೊಟ್ಟಿಗೆ ಅದರ ದಾಖಲೆಯನ್ನು ಸರಿ ಮಾಡಿಕೊಡಿ ಅಂತ. 50 ವರ್ಷಗಳ ಹಿಂದೆ ಕೊಟ್ಟಂತಹ ಜಾಗ ಏನಿದೆ ಅದರ ಮೂಲ ದಾಖಲೆಗಳು ಈಗಲೂ ಇಲ್ಲ. ಈಗ ಅವರು ಆ ದಾಖಲೆಯನ್ನು ಇಟ್ಟುಕೊಂಡು ಲೋನ್ ಮಾಡ್ಲಿಕ್ಕೆ ಹೋದ್ರೆ ಲೋನ್ ಸಿಕ್ಕುವುದಿಲ್ಲ, ಆ ಮನೆ ರಿಪೇರಿ ಮಾಡ್ಬೇಕು ಅಂತ ಹೇಳಿದ್ರೆ ಲೋನ್ ಸಿಕ್ಕುವುದಿಲ್ಲ. ಆದ್ದರಿಂದ ಆ ರೀತಿಯ ಕ್ವಾರ್ಟರ್ಸ್ಗಳು ಇವತ್ತಿಗೂ ಅದೇ ರೀತಿಯಲ್ಲಿದೆ. 50 ವರ್ಷಗಳ ನಂತರವೂ ಅದೇ ರೀತಿಯಲ್ಲಿದೆ, ಅದು ಡೆವಲಪ್ ಆಗಿಲ್ಲ. ಏನು ಅವರವರಿಗೆ ಅನುಕೂಲಕ್ಕೆ ಬೇಕಾಗಿ ಅವರವರಲ್ಲಿದ್ದಂಥ ಹಣಕಾಸಿನ ಸೌಲಭ್ಯಕ್ಕೆ ಅನುಗುಣವಾಗಿ ಒಂದೊಂದೆರಡು ರೂಮ್ ಸೇರಿಸಿಕೊಂಡು ಒಂದು ಸಾರಣೆ ಮಾಡಿಕೊಂಡು ಒಂದು ಅಚ್ಚುಕಟ್ಟಾಗಿದ್ದಾರೆ ಹೊರತು ಸಂಪೂರ್ಣವಾಗಿ ಒಂದು ಸುಸಜ್ಜಿತವಾದ ಮನೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಂತಹ ಪರಿಸ್ಥಿತಿ ಇನ್ನು ಈ ಸೀತಾರಾಮನ್ ಫ್ಯಾಮಿಲಿಗೆ ಬರಬಾರ್ದು. ಅದಕ್ಕೆ ಬೇಕಾಗಿ ನೀವು ಆ ದಾಖಲೆಯನ್ನು ಸರಿಯಾಗಿದ್ದಂಥ ದಾಖಲೆಗಳ ಆಧಾರದಲ್ಲಿಯೇ ನಿವೇಶನವನ್ನು ಕೊಡಬೇಕು ಅಂತ ಹೇಳಿ. ಮತ್ತೊಂದು ಇದರಲ್ಲಿ ಮುಖ್ಯ ಸಮಸ್ಯೆ ಏನಾಗಿದೆ, ಮುಂದಿನ ಕಾನೂನಾತ್ಮಕ ಕ್ರಮಗಳಿಗೆ ಬೇಕಾಗಿ ಇನ್ನೊಂದು 5 ವರ್ಷ ಕಳೀತು ಅಂತ ಇಟ್ಕೊಳ್ಳಿ. ಈಗ ಇರುವ ಅಧಿಕಾರಿಗಳೆಲ್ಲ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಈಗ ಇರುವಂತಹ ಜನಪ್ರತಿನಿಧಿಗಳು ಮಾಜಿ ಆಗ್ಬೋದು, ಇಲ್ಲಾಂದ್ರೆ ಹಾಲಿಯಾಗಿ ಇರ್ಬೋದು, ಅದು ಪ್ರಶ್ನೆ ಬೇರೆ. ಆದ್ರೆ ಅಧಿಕಾರಿಗಳು ಹೋಗ್ತಾರೆ, ಇನ್ನು ಮುಂದಕ್ಕೆ ಬರುವವರು ಬೇರೆ ಅಧಿಕಾರಿಗಳು. ಆ ಸಂದರ್ಭದಲ್ಲಿ ಇವರಿಗೆ ಏನಾದರೂ ಇದೇ ಜಾಗದ ವಿಚಾರಕ್ಕೆ ತೊಂದರೆ ಆದರೆ ನಾವು ಸಂತ್ರಸ್ತ ಕುಟುಂಬ, ಮಳೆಗಾಲದಲ್ಲಿ ಸಂಭವಿಸಿದ ಗುಡ್ಡೆ ಕುಸಿತದಿಂದಾಗಿ ನಮ್ಮ ಮನೆ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ, ನಾವು ಸಂತ್ರಸ್ತ ಕುಟುಂಬ, ನಮಗೆ ಆ ಕಾಲಕ್ಕೆ ತಾತ್ಕಾಲಿಕವಾಗಿ ಈ ರೀತಿಯ ಒಂದು ಪರಿಹಾರ ಕೊಟ್ಟಿದ್ದಾರೆ. ಆದ್ದರಿಂದ ಅದು ಇವತ್ತಿಗೂ ಅದೇ ಸ್ಥಿತಿಯಲ್ಲಿದೆ. ನಮಗೆ ಹೆಚ್ಚಿನ ಅನುಕೂಲಕ್ಕಾಗಿ ಏನಾದರೂ ವ್ಯವಸ್ಥೆ ಮಾಡ್ಬೇಕಂತ ಕೇಳಿದ್ರೆ ಆಗ ಅಧಿಕಾರಿಗಳು ಕೇಳುವುದು, ಘಟನೆ ಆದ್ರೆ ಒಂದು FIR ಆಗಿರ್ಬೇಕಲ್ಲ, ಹೌದು, ಅದರ ಕಾಪಿ ತಂದು ಕೊಡಿ ಅಂತ. ಈಗ ಇವರು ಕೇಳ್ತಾ ಇರೋದು FIR ಮಾಡಿ ಅಂತ ಹೇಳಿ, ಅದಕ್ಕೆ ಮತ್ತೆ ಯಾವುದಕ್ಕಲ್ಲ. ಈಗ ಇವರು ಪೊಲೀಸರು FIR ಮಾಡಿ ಒಂದು 4 ಮಂದಿ ಅಧಿಕಾರಿಗಳನ್ನು ತಂದು ರುಬ್ಬಿ ಅವರ ಮೇಲೆ ಕೇಸ್ ಹಾಕಿ ಅವರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅವರನ್ನು ಜೈಲಿಗೆ ಕಳಿಸಿದ್ರೆ ಇವರ ಮನಸ್ಸಿಗೆ ಏನಾದರೂ ನೆಮ್ಮದಿ ಸಿಕ್ಕಲ್ಲ. ಇವರಿಗೆ ಇನ್ನು ಮುಂದಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇರುವಾಗ ಅದು ಉಪಯೋಗಕ್ಕೆ ಬರ್ತದೆ. ಅದರಿಂದಾಗಿ FIR ಆಗ್ಬೇಕಂತ ಹೇಳೋದು. FIR ಅಲ್ಲಿ ಏನಾಗ್ಲಿಕ್ಕಿಲ್ಲ. ಈಗ FIR ಈಗ ಪೊಲೀಸರ ಪ್ರಶ್ನೆ ಏನಂತ ಹೇಳಿದ್ರೆ, ನಾವು ಘಟನೆಗೆ ಸಂಬಂಧಿಸಿದಂತೆ ನಾವು UDR ಮಾಡಿದ್ದೇವೆ, ಸರಿ ಒಪ್ತೇವೆ. ಅವರು UDR ಮಾಡಿದ್ದಾರೆ, ಕೋಣಾಜೆ ಪೊಲೀಸರು UDR ಮಾಡಿದ್ದಾರೆ. UDR ಮೇಲೆ ತನಿಖೆ ಇದೆ ಅಲ್ವಾ? ತನಿಖೆ ಮಾಡ್ತಾರೆ. ಯಾವ ತನಿಖೆ ಮಾಡ್ತಾರೆ? ಆ ಡೆತ್ ಆದದ್ದು ಹೇಗೆ ಅಂತ ತನಿಖೆ ಮಾಡ್ತಾರೆ. ಡೆತ್ ಆದದ್ದು ಹೇಗೆ? ಗುಡ್ಡ ಕುಸಿದದ್ದು, ಮನೆ ಕುಸಿದದ್ದು, ಅದರ ಎಡೆಯಲ್ಲಿ ಸಿಲುಕಿದ್ದು, ಉಸಿರಾಟದ ತೊಂದರೆಗೆ ಒಳಗಾದದ್ದು, ಪರಿಣಾಮವಾಗಿ ಡೆತ್ ಆಗಿರೋದು. ಇಷ್ಟೇ ಅಲ್ವಾ? ವೈದ್ಯರು ಕೊಡುವ ರಿಪೋರ್ಟು ಅದೇ ತಾನೆ, ಬೇರೆ ಅದರಲ್ಲಿ ಕಾರಣ ಇಲ್ಲ. ಆ ಮನೆಯನ್ನು ಬೇರೆಯವರು ಬಂದು ಅದರ ಮೇಲೆ ಅಟ್ಯಾಕ್ ಮಾಡಿ ಅದು ಬಿದ್ದದ್ದು ಏನು ಅಲ್ಲಲ್ಲ, ಇದು ವಾಸ್ತವ ಸತ್ಯ. ಅದೇ ರೀತಿಯ ತನಿಖೆ ಆಗೋದು. ಈ ಮೆಡಿಕಲ್ ರಿಪೋರ್ಟ್ ಏನು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಬರ್ತದೆ, ಅದು ಸಹ ಅದೇ ರೀತಿಯ ವರದಿಯನ್ನು ಕೊಡ್ತದೆ. ಆ ವರದಿಯ ಆಧಾರದಲ್ಲಿ ಪೊಲೀಸರು ಅದಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತಾರೆ ತಹಶೀಲ್ದಾರ್ರಿಗೆ. ಅಲ್ಲಿಗೆ ಆ ಪ್ರಕರಣ ಮುಕ್ತಾಯ ಆಯ್ತು. ಇವರಿಗೆ ಯಾವ ರೀತಿಯ ದಾಖಲೆಯೂ ಸಿಗುವುದಿಲ್ಲ.
ಯಾವ ರೀತಿಯ ದಾಖಲೆಯೂ ಇಲ್ಲ. ಬೇಕು ಅಂತಾದ್ರೆ ಇವರು ಅವರು ಅಂತಿಮ ವರದಿ ಸಲ್ಲಿಸಿದ ಮೇಲೆ ಇವ್ರದ್ದು ಏನಾದರೂ ಬೇರೆ ಬೇರೆ ರೀತಿಯಲ್ಲಿ ವಿಮಾ ಸೌಲಭ್ಯ ಬೇಕಂತಾದ್ರೆ ಇವರಿಗೆ ಒಂದು ಇನ್ಶೂರೆನ್ಸ್ ಇತ್ತು ಅಂತ ಇಟ್ಕೊಳ್ಳಿ. ಆ ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕು. ಅಂತ ಸಂದರ್ಭದಲ್ಲಿ ಇದರ ದಾಖಲೆ ಬೇಕು, ಅದು ಮೆಡಿಕಲ್ ರಿಪೋರ್ಟ್ ಬೇಕು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕು. ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಒಂದು ಅರ್ಜಿ ಸಲ್ಲಿಸಿ ಅದರ ದಾಖಲೆಗಳನ್ನು ತಗೊಳ್ಬೇಕಾಗ್ತದೆ. ಅದಕ್ಕೆ ಕೊಡ್ಲಿಕ್ಕೆ ಬೇಕಾಗಿದೆ. ಬೇರೆ ಬೇರೆ ಸ್ವಸಹಾಯ ಸಂಘಗಳ ಅನುಕೂಲತೆಗಳು ಸಿಗುತ್ತೆ. ಆ ಅನುಕೂಲತೆಗೆ ಬೇಕು ಅಂತ ದಾಖಲೆಗಳು ಬೇಕು. ಅದು ಹೇಗೂ ಸಿಗುತ್ತೆ, ಅದ್ರಲ್ಲಿ ಏನು ಹೊಸ್ತೇನಲ್ಲ. ಕೆಲವದಕ್ಕೆ ಡೆತ್ ಸರ್ಟಿಫಿಕೇಟ್ ಇದ್ರೆ ಸಾಕಾಗ್ತದೆ, ಡೆತ್ ಸರ್ಟಿಫಿಕೇಟ್ ಸಿಗುತ್ತೆ. ಈಗ ನೀವು ಡೆತ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಹಾಕಿದ ಕೂಡಲೇ ಡೆತ್ ಸರ್ಟಿಫಿಕೇಟ್ ಸಿಗುತ್ತೆ, ಸಿಗುದಿಲ್ಲ ಅಂತ ಏನಿಲ್ಲ. ಅದರಿಂದ ಅದೆಲ್ಲ ಸಿಗುತ್ತೆ, ಅದು ಸಮಸ್ಯೆ ಅಲ್ಲ. ಇನ್ನು ಮುಂದಕ್ಕೆ 5 ವರ್ಷ ಬಿಟ್ಟ 5 ವರ್ಷ ಬಿಟ್ಟ ನಂತರ ಇಂತಹ ಒಂದು ದಾಖಲೆ ಬೇಕು ಅಂತ ಹೇಳಿದ್ರೆ ನೀವು ನಮ್ಮಲ್ಲಿ ದಾಖಲೆ ಲಭ್ಯ ಇಲ್ಲ, ಅವಾಗ ಆಗ್ಲಿಲ್ಲ ಅಂತ ಹೇಳಕ್ಕಾಗುತ್ತೆ. ನಮ್ಮಲ್ಲಿ ದಾಖಲೆ ಲಭ್ಯ ಇಲ್ಲ. ನೀವು ಬೇಕಾದ್ರೆ ಕೋರ್ಟಿಗೆ ಹೋಗಿ ಅದು ಆರ್ಡರ್ ಮಾಡಿಸಿ, ಪುನಃ ಕೋರ್ಟಿಗೆ ಹೋಗ್ಬೇಕು ಆರ್ಡರ್ ಮಾಡಿಸ್ಲಿಕ್ಕೆ. ಈ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗ್ತದೆ. ಅದಕ್ಕೆ ಒಂದು ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಕೊಟ್ಟ ಮೇಲೆ ಆ ಕಂಪ್ಲೇಂಟಿಗೆ ಸರಿಯಾಗಿ ದೂರು ದಾಖಲಿಸಿಕೊಳ್ಳಲೇಬೇಕು. ಒಂದು ವೇಳೆ ನಿಮ್ಗೆ ದೂರು ದಾಖಲಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲದಿದ್ದರೆ ಮಾತ್ರ ನಿಮ್ಗೆ ದೂರು ದಾಖಲಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಿಂದ ನೀವು ದೂರು ದಾಖಲಿಸಿಕೊಳ್ಬೇಕು. ಆಗುವುದಿಲ್ಲ ಅಂತ ನೀವು NCR ಮಾಡಿದ್ದೀರಿ. NCR ಅನ್ನು ನೀವು ಯಾವ ಪ್ರಕ್ರಿಯೆಯಲ್ಲಿ ಮಾಡಿದಿರಿ? ಅದರ್ಸ್ ಅಲ್ಲಿ ಮಾಡಿದ್ದಲ್ಲ, ಡೈರೆಕ್ಟ್ NCR ಮಾಡಿದಿರಿ. NCR ಮಾಡಿದ ಮೇಲೆ ನೀವು ಯಾರಿಗೆ ನೋಟಿಸ್ ಕೊಟ್ಟಿದ್ದೀರಿ? PDOಗೆ ನೋಟಿಸ್ ಕೊಡ್ಬೇಕಿತ್ತು, ಗ್ರಾಮ ಪಂಚಾಯತ್ನ PDOಗೆ ನೋಟಿಸ್ ಕೊಡ್ಬೇಕಿತ್ತು. ನೋಡಿ, ಇಂತಿಂತ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂತಿಂತ ಒಂದು ಘಟನೆ ಆಗಿದೆ, ಅದರಲ್ಲಿ ಸಂತ್ರಸ್ತ ಫ್ಯಾಮಿಲಿಯವರು ಠಾಣೆಗೆ ಬಂದು ಇಂತಹ ದೂರು ನೀಡಿದ್ದಾರೆ. ಆದ್ದರಿಂದ ಆ ದೂರಿನ ಆಧಾರದಲ್ಲಿ ನಿಮ್ಮ ಪಂಚಾಯತ್ ವತಿಯಿಂದ ನಡೆದಂತ ಆ ರಸ್ತೆ ಕಾಮಗಾರಿಯನ್ನು ನಿರ್ವಹಿಸಿದ್ದು ಯಾರು? ಯಾವ ಯೋಜನೆ ಅಡಿಯಲ್ಲಿ ಅಲ್ಲಿಗೆ ರಸ್ತೆ ಕಾಮಗಾರಿ ಮಂಜೂರಾಗಿತ್ತು? ಎಷ್ಟು ಅನುದಾನ ಬಿಡುಗಡೆಯಾಗಿತ್ತು? ಅದನ್ನು ನಿರ್ಮಿಸಿದ ಕಾಂಟ್ರಾಕ್ಟರ್ ಯಾರು? ಅದನ್ನು ನಿರ್ಮಿಸಿದಂತ ಕಾಂಟ್ರಾಕ್ಟರ್ ಯಾರು? ಎಷ್ಟು ಮೊತ್ತ ಆತನಿಗೆ ಸಂದಾಯ ಆಗಿದೆ? ಎಷ್ಟು ವರ್ಷ ಬಾಳಿಕೆ ಬರಬೇಕಾದಂತ ರಸ್ತೆ? ಅದಕ್ಕೆ ಜಿಪಂ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಕೊಟ್ಟಂತಹ ಸರ್ಟಿಫಿಕೇಟು ಏನು? ಇದರ ಎಲ್ಲ ದಾಖಲೆಗಳನ್ನು ಠಾಣೆಗೆ ತಂದು ಮುಟ್ಟಿಸಿ ಅಂತೇಳಿ ಒಂದು ನೋಟಿಸ್ ಕೊಡಬೇಕಿತ್ತು. ಇವತ್ತಿನವರೆಗೂ ಪೊಲೀಸರು ನೋಟಿಸ್ ಕೊಡಲಿಲ್ಲ. ಯಾಕಂತ ಹೇಳಿದ್ರೆ PDOಗೆ ನೋಟಿಸ್ ಕೊಟ್ರೆ PDO ಏನು ಮಾಡ್ತಾನೆ? ಪಂಚಾಯತ್ ಅಧ್ಯಕ್ಷರಿಗೆ ಹೇಳ್ತಾನೆ, ನೋಡಿ ಈಗೀಗೆ ಪೊಲೀಸ್ ಸ್ಟೇಷನ್ ನೋಟಿಸ್ ಬರ್ತದೆ, ನಮ್ಮಲ್ಲಿ ಫೈಲ್ ಇದೆ, ಫೈಲ್ ಇದೆ. ಆ ಫೈಲಿನ ಪ್ರತಿಯನ್ನೇ ತೆಗೆದು ಪೊಲೀಸ್ ಸ್ಟೇಷನ್ಗೆ ಕೊಡೋದು, ಫೈಲನ್ನು ಇಟ್ಟುಕೊಳ್ಳೋದು, ಅದನ್ನು ಜೆರಾಕ್ಸ್ ಮಾಡೋದು, ಅದಕ್ಕೊಂದು ಅಟೆಸ್ಟ್ ಮಾಡೋದು, ಪೊಲೀಸ್ ಸ್ಟೇಷನ್ಗೆ ಕೊಡೋದು, ನೀವು ತನಿಖೆ ಮಾಡಿ ಅಂತ ಹೇಳಿ. ಅವರು ಅದರ ಮೇಲೆ ತನಿಖೆ ಮಾಡ್ತಾರಾ ಬಿಡ್ತಾರಾ ಅಂತ ಪ್ರಶ್ನೆ ಬೇರೆ. ಆಗ ಯಾರೆಲ್ಲ ಆ ಫೈಲಲ್ಲಿ ಸೈನ್ ಹಾಕಿದ್ದಾರೆ ಆ ಅಷ್ಟೋ ಮಂದಿಗೆ ಪೊಲೀಸರು ಮತ್ತೊಂದು ನೋಟಿಸ್ ಕೊಡ್ತಾರೆ, ಇಂಥ ಒಂದು ದಾಖಲೆಗಳಿಗೆ ನೀವು ಸೈನ್ ಹಾಕಿದ್ದೀರಿ ಅಂತ. ಇದರ ಸಾಚಾತನ ಏನು? ಇದೇ ಕಾರಣಕ್ಕಾಗಿ ಅಲ್ಲಿ ಗುಡ್ಡ ಕುಸಿದದ್ದ ಇಲ್ವಾ ಹೇಳ್ತಾರೆ. ಅಲ್ಲ, ಅದೇ ಕಾರಣಕ್ಕಾಗಿ ಅದು ಕುಸಿದಲ್ಲ ನೋಡಿ. ಹಾಗಾದ್ರೆ ಇಂಥ ಗುಡ್ಡ ಕುಸಿಲಿಗೆ ಕಾರಣ ಏನಿದೆ? ಇದೇ ಪೊಲೀಸರು ತನಿಖೆಯ ಮುಂದುವರೆದ ಭಾಗವಾಗಿ NITಗೆ ಬರೀತಾರೆ, ಈಗೀಗ ಒಂದು ಘಟನೆ ಆಗಿದೆ, ಇದರ ಬಗ್ಗೆ ಬಂದು ಸ್ಥಳ ಪರಿಶೀಲನೆ ಮಾಡಿ ವರದಿ ಕೊಟ್ಟಿದ್ದೇಳಿ. NITಗೆ ಅಧಿಕಾರಿಗಳು ಬಂದು ವರದಿ ಕೊಡ್ತಾರೆ, ಪೊಲೀಸರಿಗೆ ಕೊಡುವುದಿಲ್ಲ ಅಂತ ಏನಿಲ್ಲ. ಯಾಕಂದ್ರೆ ಈ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಸ್ವಲ್ಪ ಲಾಂಗ್, ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಇಸ್ ಎ ಲಾಂಗ್. ಆದ್ರಿಂದ ಅದು ಮಾಡಬೇಕು, ಇಲ್ಲದ್ರೆ ಇಂಥದ್ದೇ ಇನ್ನೊಂದು ಘಟನೆಗಳು ಆಗುವ ಮೊದಲು ನಾವು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಅದರಲ್ಲಿ ಕಾಮಗಾರಿ ಆಗಲೇಬೇಕು, ಮನೆ ಜನರಿಗೆ ರಸ್ತೆ ಕೊಡಬೇಕು, ನೀರಿನ ಸೌಲಭ್ಯ ಕೊಡಬೇಕು, ವಿದ್ಯುತ್ ಸೌಕರ್ಯ ಕೊಡಬೇಕು, ಎಲ್ಲವೂ ಕೊಡಬೇಕು, ಕೊಡಬಾರ್ದಂತಲ್ಲ, ಕೊಡಲೇಬೇಕು. ಆದರೆ ಇನ್ನೊಬ್ಬರಿಗೆ ತೊಂದರೆ ಆಗುವ ರೀತಿಯಲ್ಲಿ ನೀವು ಯಾವುದೇ ಸವಲತ್ತನ್ನು ಕೊಡಬಾರ್ದು, ಇದು ಆಶಯ ಇರುವಂತ. ಸೊ ಇದೆಲ್ಲ ನಾವು ಕೂತು ಇದಕ್ಕೆ ಕಾನೂನಾತ್ಮಕವಾಗಿ ಏನು
ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳೋ ಮಾತಿಲ್ಲ. ಯಾಕಂತಂದ್ರೆ ಒಂದು ಘಟನೆ ಆಯ್ತಾ, ಇಂಥ ಸಂದರ್ಭದಲ್ಲೆಲ್ಲ ಪಟಾಪಟ್ ಅಂತ ಕೆಲಸ ಆಗ್ತಾ ಹೋಗ್ಬೇಕು. ಅದು ನಮ್ಮ ಕಾನೂನಿನಲ್ಲಿ ನಮ್ಮ ಅಧಿಕಾರಿಗಳು ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಸುದ್ದಿನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vortex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval,
drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangalore. ಹಾಯ್ ನಾನು ಆಶೀರ್ವಾದಕ್ಕೆ ಜಾಯ್ನ್ ಆಯ್ರೆ ಬೈನಿ ಆಶೀರ್ವಾದ ಬಂಡ ಒಂದು ಸ್ಕೀಮ್ ಅವಟ್ಟೆ ಇಲ್ಲುಂಡು ಬೈಕ್ ಉಂಡು ಕಾರ್ ಉಂಡು ಇಲ್ಲಾಗ ಬೋಡೇನ ಮಾತ ಐಟಮ್ ಉಂಡು ಗ್ಯಾರಂಟಿ ಉಂಡತ ನಂಬಿಕೆಗೆ ನನಂಜಿ ಪುದರೆ ಆಶೀರ್ವಾದ ಯಾನ ಸೇರ್ದೆ ನಿಕ್ಲ ಸೇರ್ಲವೇ ತುಳುನಾಡದ ಮಾಂತ ಬಂದಲಿಗಳ ಸೊಲ್ಮೇಲು ಆಶೀರ್ವಾದ 2.0 ಯಾಲ್ನ ಸೇರ್ದೆ ನಿಕ್ಲ ಸೇರ್ಲಿ. ಆಹಾ ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್. ಇದು ಹೊಳಿತಿದೆ ನಿಮ್ ಥರಾನೇ, ನೀನು ಸಹ ಹೊಳಿತಿದ್ಯಾ. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ, ಬದಲಾವಣೆ ಹೊಳೆಯುತ್ತಿದೆ.